ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ನಮ್ಮ ತುಳುನಾಡಿನಲ್ಲಿ ತುಳುವರ ದೊಡ್ಡ ಮಟ್ಟದ ಆಗ್ರಹ ಎದ್ದಿದೆ. ದೊಡ್ಡ ಮಟ್ಟದ ಕೋರಿಕೆ, ದೊಡ್ಡ ಮಟ್ಟದ ಬೇಡಿಕೆ, ಬಹು ವರ್ಷಗಳ ಒಂದು ಕನಸು ಈಡೇರಿಸುವಂತಹ ದಿನ ಬರ್ತಾ ಇದೆ ಅನ್ನುವಂತಹ ನಂಬಿಕೆಯಲ್ಲಿ ತುಳುನಾಡಿನ ಎಲ್ಲಾ ತುಳುವರಿದ್ದಾರೆ. ಕಾರಣ ತುಳುನಾಡಿನ ಸತ್ಯಲು ಅನ್ನುವಂತಹ ಒಂದು ನಂಬಿಕೆ, ತುಳುನಾಡಿನ ಸತ್ಯ ದೈವಗಳು ಅನ್ನುವಂತಹ ನಂಬಿಕೆ, ತುಳುನಾಡಿನ ಅವಳಿ ವೀರ ಪುರುಷರು, ಆ ಅವಳಿ ವೀರ ಪುರುಷರ ಹೆಸರನ್ನ ಪ್ರತಿಷ್ಠಿತವಾಗಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅನ್ನುವಂತಹ ತುಳುವರ ಬಹು ವರ್ಷಗಳ ಕೋರಿಕೆ ನನಸು ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆಯಲ್ಲಿದೆ. ಅದೇ ರೀತಿ ಇದೀಗ ನಡೆದಂತಹ ಬೆಳವಣಿಗೆಗಳು 4-5 ದಿನಗಳಿಂದ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಾ ಇದೆ. ನಿನ್ನೆ ತಾನೇ ಗೊತ್ತಿರುವಂತಹ ವಿಚಾರ, ಬಿಲ್ಲವ ಬ್ರಿಗೇಡ್ನಿಂದ ದೊಡ್ಡ ಮಟ್ಟದ ಒಂದು ಹೋರಾಟ, ದೊಡ್ಡ ಮಟ್ಟದ ಒಂದು ಬೈಕ್ ರ್ಯಾಲಿ ನಡೆಯುತ್ತೆ. ಆ ಬೈಕ್ ರ್ಯಾಲಿಯ ಬಗ್ಗೆ ಕೂಡ ನಾವು ಮಾತನಾಡಿದ್ವಿ. ಇದೀಗ ಒಂದು ಮಹತ್ವದ ಬೆಳವಣಿಗೆ ನಡೆದಿರುವಂತದ್ದು ಇವತ್ತಿನ ದಿನ. ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಸತ್ಯದ ನಾಮಕರಣದಲ್ಲಿ ಸತ್ಯದ ಮೊದಲ ಹೆಜ್ಜೆ ಇದೀಗ ತುಳುವರು ಇಟ್ಟಂತಾಗಿದೆ. ಹೆಮ್ಮೆಯ ವಿಚಾರ ಕೂಡ ಹೌದು. ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಸತ್ಯದ ಮೊದಲ ಹೆಜ್ಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಸತ್ಯ ಧರ್ಮ ನ್ಯಾಯ ನೀತಿಗಾಗಿ ತುಳುನಾಡಿನಾದ್ಯಂತ ಹೆಸರು ಪಡೆದವರು, ತುಳುನಾಡಿನ ಕಾರ್ಣಿಕ ವೀರ ಪುರುಷರು ಕೋಟಿ ಚೆನ್ನಯ್ಯ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಜಗಜ್ಜಾಹೀರಾಗಿರುವಂತಹ ವಿಚಾರ. ತುಳುನಾಡಿನ ಅವಳಿ ವೀರ ಪುರುಷರು, ಕಾರ್ಣಿಕ ಶಕ್ತಿಗಳಾದ ಕೋಟಿ ಚೆನ್ನಯ್ಯರ ಹೆಸರನ್ನ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅನ್ನುವಂತಹ ಬಹು ವರ್ಷಗಳ ಕನಸು ಏನಾಗಿದೆ ಅನ್ನುವಂತಹ ಪ್ರಶ್ನೆ ಬಂದಾಗ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಕೂಗು ಕೇಳಿ ಬರ್ತಾ ಇದೆ. ತುಳುವರ ದೊಡ್ಡ ಮಟ್ಟದ ಆಗ್ರಹ ಕೇಳಿ ಬರ್ತಾ ಇದೆ. ತುಳುವರ ದೊಡ್ಡ ಮಟ್ಟದ ಒಂದು ಬೇಡಿಕೆ ಕೇಳಿ ಬರ್ತಾ ಇದೆ. ಈ ಬಾರಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯರ ಅವಳಿ ವೀರ ಪುರುಷರ ಕಾರ್ಣಿಕ ಶಕ್ತಿಗಳ ಹೆಸರು ಇಡಲೇಬೇಕು ಅನ್ನುವಂಥದ್ದು. ಹಾಗಾಗಿ ನಿನ್ನೆ ದೊಡ್ಡ ಮಟ್ಟದ ಒಂದು ಬೈಕ್ ರ್ಯಾಲಿ ನಡೆದಿರಬೇಕಾಗಿತ್ತು. ಬಿಲ್ಲವ ಬ್ರಿಗೇಡ್ ಅನ್ನುವಂತಹ ಸಂಘಟನೆಯಿಂದ ಬೈಕ್ ರ್ಯಾಲಿ ನಡೆಯುತ್ತೆ ಅನ್ನುವಂಥದ್ದು. ಆ ಸಂದರ್ಭ ಕೊನೆಯ ಕ್ಷಣದಲ್ಲಿ ಏನಾಯಿತು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ನಿನ್ನೆ ನಮ್ಮ ಸ್ಟುಡಿಯೋದಲ್ಲಿ ಬಿಲ್ಲವ ಬ್ರಿಗೇಡ್ನ ಸತ್ಯಜಿತ್ ಸುರತ್ಕಲ್ ಬಂದಿದ್ರು, ಅವಿನಾಶ್ ಸುವರ್ಣ ಅವರು ಬಂದಿದ್ರು. ನೇರವಾಗಿ ಅವ್ರ ಜೊತೆ ನಾವು ಮಾತನಾಡಿದ್ವಿ. ಯಾತಕ್ಕೋಸ್ಕರ ತಮ್ಮ ಹೋರಾಟ, ತಮ್ಮ ಒಂದು ಬೈಕ್ ರ್ಯಾಲಿ ಕೊನೆಯ ಕ್ಷಣಗಳಲ್ಲಿ ಸ್ಥಗಿತ ಆಯಿತು, ಯಾಕೆ ಕಾಲ್ನಡಿಗೆಯಲ್ಲಿ ತಾವು ಹೋದ್ರಿ ಅನ್ನುವಂಥದ್ದು. ಹೀಗೆ ನಡ್ತಾ ಹೋದ್ರೆ ಈ ಒಂದು ಕೋಟಿ ಚೆನ್ನಯ್ಯರ ಹೆಸರಿನ ಇಡುವಂತಹ ಒಂದು ಇಚ್ಛಾಶಕ್ತಿ ಜನಸಾಮಾನ್ಯರಿಗಿಲ್ವಾ ಅಥವಾ ಜನಪ್ರತಿನಿಧಿಗಳು ಇಲ್ವಾ ಅನ್ನುವಂತಹ ಪ್ರಶ್ನೆ ಬರ್ತಾ ಇತ್ತು. ಯಾಕೆ ಆಗ್ತಾ ಇಲ್ಲ ಇನ್ನೂ ಕೂಡ ಅಂತ ಪ್ರಶ್ನೆ ಬಂದಾಗ, ಎಸ್, ಜನಪ್ರತಿನಿಧಿಯೊಬ್ಬರು ಇದೀಗ ಹೆಸರು ಇದೀಗ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿದ್ದಾರೆ. ಜನಪ್ರತಿನಿಧಿಯೊಬ್ಬರು ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿದ್ದಾರೆ. ಯಾರ ಜನಪ್ರತಿನಿಧಿ, ಯಾವ ರೀತಿ ಧ್ವನಿಯನ್ನ ಎತ್ತಿದ್ದಾರೆ, ಯಾವ ರೀತಿ ಕಾನೂನಾತ್ಮಕವಾಗಿ ಹೋರಾಟ ನಡೆಸಬೇಕು ಅನ್ನುವಂತ ಮುನ್ಸೂಚನೆಯನ್ನು ನೀಡಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ಒಂದ್ಸಲ ನೋಡ್ಕೊಂಡು ಬನ್ನಿ. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ವೀರ ಪುರುಷರ ಹೆಸರಿಡಲು ತುಳುವರ ಆಗ್ರಹ. ವಿಧಾನಸಭೆಯಲ್ಲಿ ತುಳುನಾಡಿನ ಬಗ್ಗೆ ಶಾಸಕ ಉಮರತ್ ಕೋಟ್ಯಾನ್ ಪ್ರಸ್ತಾಪ. ಈ ಮಹಾನ್ ವೀರ ಪುರುಷರ ವೀರಗಾಥೆಯನ್ನ, ದೈವೀಕರಣದ ಹೆಗ್ಗಳಿಕೆ ಹಿರಿಮೆಗಳನ್ನು ನಾವೆಲ್ಲರೂ ಗಮನಿಸಿದ್ದು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವೀರ ಪುರುಷ ಕೋಟಿ ಚೆನ್ನಯ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಗಳೂರು ಎಂದು ನಾಮಕರಣ ಮಾಡಬೇಕೆಂಬುದು ಸಾರ್ವಜನಿಕರ ಬಹುಕಾಲದ ಬೇಡಿಕೆಯಾಗಿದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅದಾನಿ ಹೆಸರನ್ನ ತೆಗೆದುಹಾಕಿ ಕೂಡಲೇ ಕೋಟಿ ಚೆನ್ನಯ್ಯ ಹೆಸರು ಇಡಬೇಕೆಂದು ಆಗ್ರಹಿಸಿ ಮೂಡಬಿದ್ರೆ ಶಾಸಕ ಉಮನಾಥ್ ಕೋಟ್ಯನ್ ಇಂದು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಹಲವು ಸಮಯಗಳಿಂದ ಅದಾನಿ ಹೆಸರು ತೆಗೆದುಹಾಕಿ ಕೋಟಿ ಚೆನ್ನಯ್ಯರ ಹೆಸರು ಇಡಬೇಕೆಂಬ ಒತ್ತಡ ಹೆಚ್ಚಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಈಗಾಗಲೇ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯರ ಹೆಸರನ್ನ ಇರಿಸಬೇಕೆಂದು ಪ್ರತಿಭಟನೆ ನಡೆಸಲಾಗಿದೆ. ದೊಂದಿ ಮೆರವಣಿಗೆ ಕೂಡ ನಡೆಸಲಾಗಿದೆ. ಅಲ್ಲದೆ ಇದಕ್ಕೆ ತುಳುನಾಡು ವಿಮಾನ ನಿಲ್ದಾಣ ಎನ್ನುವ ಹೆಸರನ್ನು ಇಡಬೇಕೆಂಬ ಆಗ್ರಹ ಹೆಚ್ಚಾಗಿದೆ. ಈ ನಡುವೆ ಇಂದು ವಿಧಾನಸಭೆಯಲ್ಲಿ ಶೂನ್ಯ ವೇಳೆಯಲ್ಲಿ ಈ ವಿಚಾರವನ್ನ ಮತ್ತೆ ಪ್ರಸ್ತಾಪಿಸಿರುವ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕ ಉಮನಾಥ್ ಕೋಟ್ಯನ್, ನೆರೆಯ ಕೇರಳ, ಮಹಾರಾಷ್ಟ್ರದಲ್ಲಿ ಕೋಟಿ ಚೆನ್ನಯ್ಯರನ್ನು ಪೂಜೆ ಮಾಡ್ತಾರೆ. ರಾಜ್ಯದ ಹೊರಭಾಗದಲ್ಲಿ 260ಕ್ಕೂ ಹೆಚ್ಚು ಕೋಟಿ ಚೆನ್ನಯ್ಯರ ಗರಡಿಗಳಿವೆ. ಸರ್ಕಾರ ಕೂಡಲೇ ಕೋಟಿ ಚೆನ್ನಯ್ಯರ ಹೆಸರನ್ನ ಇರಿಸುವಂತೆ ಕೇಂದ್ರಕ್ಕೆ ರಾಜ್ಯ ಸರ್ಕಾರವು ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಿದರು.
ತುಳುನಾಡು ಅಂತ ಹೆಸರನ್ನು ಪಡೆದಂತಹ ಸಂಸ್ಕೃತಿ ಸಂಪ್ರದಾಯಕ್ಕೆ ಬಹಳ ಹೆಸರು ಪಡೆದ ಜಿಲ್ಲೆ. ಈ ನಾಡಿನಲ್ಲಿ ಜನ್ಮ ತಳೆದು ತಮ್ಮ ಬದುಕು ಮತ್ತು ಸಾಧನೆಗಳಿಂದ ವೀರ ಪುರುಷರಾದವರು, ದೈವಿಕ ಶಕ್ತಿಯನ್ನು ಗಳಿಸಿಕೊಂಡವರು ಅನೇಕರಿದ್ದಾರೆ. ಅವರಲ್ಲಿ ವೀರ ಪುರುಷನೆನಿಸಿಕೊಂಡು ತಮ್ಮ ಜನಸೇವೆಯಿಂದ, ವೀರಗಾಥೆಯಿಂದ, ಅಸಾಮಾನ್ಯ ನಡೆನುಡಿಗಳಿಂದ ದೈವತ್ವಕ್ಕೇರಿದ ಅಮರರಾದವರಲ್ಲಿ ಕೋಟಿ ಚೆನ್ನಯ್ಯರ ಹೆಸರು ನಿಜವಾಗಿಯೂ ನಮಗೆಲ್ಲರಿಗೂ ಗೊತ್ತಿರುವಂತಹದ್ದು. ಸುಮಾರು 5 ಶತಮಾನಗಳ ಹಿಂದೆ ತುಳುನಾಡಿನ ಮಣ್ಣಿನಲ್ಲಿ ಅವತರಿಸಿ ತಮ್ಮ ಜೀವಿತಾವಧಿಯಲ್ಲಿ 66 ಗರಡಿ 33 ತಾವುಗಳನ್ನು ನಿರ್ಮಿಸಿ ಸತ್ಯ ಧರ್ಮಕ್ಕಾಗಿ ಹೋರಾಡಿ ಅಮರರಾಗಿ ಇಂದಿಗೂ ಜನುಮದಲ್ಲಿ ನೆಲೆ ನಿಂತು ದೈವಗಳಾಗಿ ಪೂಜಿಸಲ್ಪಡುತ್ತಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ರಾಜ್ಯಗಳಲ್ಲಿ ಇವರ ಪೂಜಾ ಆರಾಧನೆಗಳು ನಡೆಯುತ್ತಾ ಇದೆ. ಹೊರ ರಾಜ್ಯದಲ್ಲಿ ಸುಮಾರು 260 ಗರಡಿಗಳು ಇರುವುದು ಒಂದು ವೈಶಿಷ್ಟ್ಯವಾಗಿದೆ. ಇವರ ಆರಾಧನೆಯಲ್ಲಿ ಯಾವುದೇ ಜಾತಿ, ಜನಾಂಗ, ಮತ ಭೇದಗಳು ಕಂಡುಬರುವುದಿಲ್ಲ. ಈ ಮಹಾನ್ ವೀರಪುರುಷರ ವೀರಗಾಥೆಯನ್ನ, ದೈವೀಕರಣದ ಹೆಗ್ಗಳಿಕೆ ಹಿರಿಮೆಗಳನ್ನು ನಾವೆಲ್ಲರೂ ಗಮನಿಸಿದ್ದು, ಅವರುಗಳ ಹೆಸರು ಅಜರಾಮರವಾಗಿರಬೇಕೆಂಬುದು ಈ ಆಧುನಿಕ ಕಾಲದಲ್ಲೂ ಅವರ ಹೆಸರು ಶೋಭಾಯಮಾನವಾಗಿ ಇರಬೇಕೆಂಬುದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವೀರಪುರುಷ ಕೋಟಿ ಚೆನ್ನಯ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಗಳೂರು ಎಂದು ನಾಮಕರಣ ಮಾಡಬೇಕೆಂಬುದು ಸಾರ್ವಜನಿಕರ ಬಹುಕಾಲದ ಬೇಡಿಕೆಯಾಗಿದೆ. ಮಾನ್ಯ ಅಧ್ಯಕ್ಷರೇ, ಆದುದರಿಂದ ನಾಮಕರಣ ಮಾಡಲು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರವು ತಮ್ಮ ಶಿಫಾರಸನ್ನು ಮಾಡಬೇಕಾಗಿರುವುದರಿಂದ ಪ್ರಸ್ತುತ ಜನರು ನಾಮಕರಣ ಮಾಡಬೇಕೆಂಬುದು ಪ್ರತಿಭಟನೆ, ರ್ಯಾಲಿ, ಒತ್ತಾಯಗಳನ್ನು ಸಾಂವಿಧಾನಿಕ ರೀತ್ಯ ಮಾಡುತ್ತಿರುವುದನ್ನು ಗಮನಿಸಿ ಮಾನ್ಯ ಅಧ್ಯಕ್ಷರೇ, ಸರ್ಕಾರವು ಕೂಡಲೇ ಜನಾಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಟ್ಟು ನೂತನ ಹೆಸರಾದ ವೀರಪುರುಷ ಕೋಟಿ ಚೆನ್ನಯ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಗಳೂರು ಎಂದು ಹೆಸರು ಇಡಬೇಕೆಂದು, ಹಾಗೆಯೇ ಸಕಾಲಿಕವಾಗಿ ಕೇಂದ್ರ ಸರ್ಕಾರಕ್ಕೆ ಈ ಕುರಿತು ಶಿಫಾರಸನ್ನು ಮಾಡಬೇಕೆಂದು ನಾನು ಈ ಮೂಲಕ ಸರ್ಕಾರವನ್ನ ಒತ್ತಾಯಿಸುತ್ತಿದ್ದೇನೆ. ತುಳುನಾಡಿನ ಕಾರಣಿಕ ಪುರುಷರಾದ ಕೋಟಿ ಚೆನ್ನಯ್ಯರ ನಾಮಕರಣಕ್ಕೆ ಒತ್ತಾಯ. ಕಾರ್ಣಿಕ ಪುರುಷರ ಹೆಸರಿಡಲು ಕೇಂದ್ರಕ್ಕೆ ಶಿಫಾರಸು ಮಾಡಲು ಆಗ್ರಹ. ಶಾಸಕರ ಪ್ರಸ್ತಾಪಕ್ಕೆ ಪ್ರತಿಕ್ರಿಯೆ ನೀಡಿದ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಅವರು ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಮಾಡ್ತೇವೆ ಅಂತ ಉತ್ತರಿಸಿದ್ರು. ಮಂಗಳೂರು ವಿಮಾನ ನಿಲ್ದಾಣವನ್ನು ಅದಾನಿ ಕಂಪನಿಗೆ ಗುತ್ತಿಗೆ ನೀಡಿದ ಬಳಿಕ ವಿಮಾನ ನಿಲ್ದಾಣಕ್ಕೆ ಅದಾನಿ ಹೆಸರನ್ನೇ ಇಟ್ಟಿದ್ರು. ಅಲ್ಲದೆ ವಿಮಾನ ನಿಲ್ದಾಣದಲ್ಲಿದ್ದ ಹುಲಿ ಕುಣಿತದ ಚಿಹ್ನೆಯನ್ನ ತೆರವು ಮಾಡಿ ಅದಾನಿ ಕಂಪನಿಯ ಆನೆಯ ಚಿಹ್ನೆ ಇಡಲಾಗಿತ್ತು. ಇದು ಕರಾವಳಿ ಜನತೆಯ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದು ಶಾಸಕರಾಗಿರುವಂತಹ ಮುಲ್ಕಿ ಮೂಡಬಿದ್ರೆ ಶಾಸಕ ಉಮನಾಥ್ ಕೋಟ್ಯನವರು ಇವತ್ತು ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ. ಯಾರು ಕೂಡ ಕರಾವಳಿ ಭಾಗದ ಶಾಸಕರು ಸಂಸದರಿದ್ದಾರೆ. ನಮ್ಮ ತುಳುನಾಡಿನ ಕಾರ್ಣಿಕ ಶಕ್ತಿಗಳು, ಅವಳಿ ವೀರ ಪುರುಷರು, ನಮ್ಮ ತುಳುನಾಡಿನ ಜನರ ತುಳುವರ ಸ್ವಾಭಿಮಾನದ ಪ್ರಶ್ನೆ, ಸ್ವಾಭಿಮಾನದ ಸಂಕೇತ, ಅಸ್ಮಿತೆಯ ಪ್ರಶ್ನೆ, ಇದನ್ನ ಕೇಳುವವರು ಯಾರು ಇಲ್ವಾ ಅಂತ ಬಂದಾಗ ನಾವಿದ್ದೇವೆ ಅನ್ನುವಂತಹ ನಿಟ್ಟಿನಲ್ಲಿ ಶಾಸಕ ಉಮನಾಥ್ ಕೋಟ್ಯನವರು ಇವತ್ತು ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟದ ಧ್ವನಿಯನ್ನ ಎತ್ತಿದ್ದಾರೆ. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಜನಪ್ರತಿನಿಧಿಯೊಬ್ಬರು ನಮ್ಮ ತುಳುವರ ಬೇಡಿಕೆಯನ್ನ, ಕೋರಿಕೆಯನ್ನ ರಾಜ್ಯ ಸರ್ಕಾರದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಮೊದಲನೇದಾಗಿ ಅನಂತ ಧನ್ಯವಾದಗಳು ಎಲ್ಲಾ ತುಳುವರ ಕಡೆಯಿಂದ, ಎಲ್ಲಾ ಕನ್ನಡಿಗರ ಕಡೆಯಿಂದ, ಎಲ್ಲಾ ನಮ್ಮ ತುಳುನಾಡಿನ ಜನತೆಯ ಕಡೆಯಿಂದ ಅನಂತ ಧನ್ಯವಾದಗಳು. ಶಾಸಕ ಉಮನಾಥ್ ಕೋಟ್ಯನವರಿಗೆ ನೇರವಾಗಿ ಉಮನಾಥ್ ಕೋಟ್ಯನವರ ಜೊತೆ ಮಾತನಾಡಬೇಕು. ಶಾಸಕ ಉಮನಾಥ್ ಕೋಟ್ಯನವರ ಜೊತೆ ನನ್ನ ಟೆಕ್ನಿಕಲ್ ಟೀಮ್ ನೇರವಾಗಿ ಮಾತನಾಡಬೇಕು. ಅದಕ್ಕೋಸ್ಕರ ಅದೇ ರೀತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಉಮನಾಥ್ ಕೋಟ್ಯನವರು ಇದ್ದಾರೆ, ಶಾಸಕರು, ಮುಲ್ಕಿ ಮೂಡಬಿದ್ರೆ ಕ್ಷೇತ್ರ. ಶಾಸಕರೇ ನಮಸ್ತೆ.
ನಮಸ್ತೆ 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 ಸರ್. ಮೊದಲನೇದಾಗಿ ತಮಗೆ ಅನಂತ ಧನ್ಯವಾದಗಳನ್ನ ನಾನು ತಿಳಿಸಬೇಕಾಗುತ್ತೆ ಸಮಸ್ತ ತುಳುನಾಡಿನ ಜನತೆಯ ಪರವಾಗಿ. ಯಾಕಂದ್ರೆ ಅವಳಿ ವೀರ ಪುರುಷರ ಕಾರ್ಣಿಕ ಶಕ್ತಿಗಳ ಹೆಸರನ್ನ ಇಡಬೇಕು ಅನ್ನುವಂಥದ್ದು ಅನೇಕ ವರ್ಷಗಳಿಂದ ಕೇಳಿ ಬರ್ತಾ ಇರುವಂತಹ ದೊಡ್ಡ ಮಟ್ಟದ ಕೂಗು. ಈ ಕೂಗು ಎಲ್ಲೋ ಒಂದ್ ಕಡೆ ದುರ್ಬಲಗೊಳ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಇತ್ತು ಅನ್ನುವಂತ ಒಂದು ಗೊಂದಲದ ಮಾತಿತ್ತು. ಆ ಮಾತು ನಿಜವಾಗ್ಲೂ ಕೂಡ ಇವತ್ತು ತಾವು ಸುಳ್ಳು ಮಾಡಿದ್ದೀರಾ. ಸೊ ಹಾಗಾಗಿ ಅನಂತ ಧನ್ಯವಾದಗಳು. ಮೊದಲನೇದಾಗಿ ಎಸ್ ಸರ್, ಉಮರಾತ್ ಕೋಟಿನವರು ಹೇಳಿ ಸರ್, ಮಾತಾಡಿ. ಎಸ್, ಇವತ್ತಿನ ಒಂದು ಪ್ರಸ್ತಾಪವನ್ನ ಮಾಡಿದ್ದೀರಾ. ಏನು ಇಲ್ಲಿ ಒಂದು ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಜಾತಿ ಮತ ಭೇದ ಮರೆತು ಎಲ್ಲ ಒಟ್ಟು ಸೇರಿಕೊಂಡು ಒಂದು ಕೆಂಜಾರ್ವರೆಗೆ ಒಂದು ಬೈಕ್ ರ್ಯಾಲಿ ಮಾಡಬೇಕು ಅಂತ ಇದ್ರು. ಅದೇ ಸಂದರ್ಭದಲ್ಲಿ ನಾನು ಬೆಳಿಗ್ಗೆ ನಿನ್ನೆ ನನ್ನ ವಿಧಾನಸಭಾಧ್ಯಕ್ಷರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ನನಗೆ ಇವತ್ತು ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಕೇಳಿದ್ದೆ. ಓಕೆ, ಗಮನ ಸೆಳೆಯುವ ಸೂಚನೆಯಲ್ಲಿ ನನಗೆ ಬರಬೇಕು ಪ್ರಶ್ನೆ ಅಂತ ಹೇಳಿದ್ದೆ. ಗಮನ ಸೆಳೆಯುವಲ್ಲಿ ಬಂದ್ರೆ ಆ ಪ್ರಶ್ನೆಗೆ ನನಗೆ ಅವಕಾಶ ಕೊಟ್ರೆ ನಿನ್ನೆ ನನ್ನೊಟ್ಟಿಗೆ ಇಡೀ ಜಿಲ್ಲೆಯ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಶಾಸಕರೆಲ್ಲರೂ ಅದಕ್ಕೆ ಧ್ವನಿಗೂಡಿಸ್ತಾ ಇದ್ರು. ಓಕೆ, ನಿನ್ನೇನಾಯ್ತು ಅಂತ ಹೇಳಿದ್ರೆ ಸಮಯದ ಅಭಾವದಿಂದ ನನಗೆ ಸಿಕ್ಲಿಲ್ಲ. ಮತ್ತೆ ನಾನು ಸಂಜೆ ಪುನಃ ಅವರ ಕೊಠಡಿಗೆ ಹೋಗಿ ಸ್ಪೀಕರ್ ಕೊಠಡಿಗೆ ಹೋಗಿ ನನಗೆ ಅವಕಾಶ ಕೊಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಿದಕ್ಕೆ ಇವತ್ತು ನನಗೆ ಶೂನ್ಯ ವೇಳೆಯಲ್ಲಿ ಅವಕಾಶ ಕೊಟ್ರು. ಶೂನ್ಯ ವೇಳೆಯಲ್ಲಿ ಅವಕಾಶ ಕೊಟ್ಟದ್ದನ್ನು ಸಿಕ್ಕಿದಂತ ಅವಕಾಶವನ್ನ 100ಕ್ಕೆ 100 ಸದುಪಯೋಗ ಪಡಿಸಿಕೊಳ್ಳಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಶಾಸಕ ಮಿತ್ರರು ಸಹ ಧ್ವನಿಗೂಡಿಸಿದ್ರು. ಆದ್ರೆ ಅದಕ್ಕೆ ಅವಕಾಶ ಇಲ್ಲ, ಅಲ್ಲಿ ಸಂದರ್ಭ ಇಲ್ಲ. ಎಲ್ಲರೂ ಧ್ವನಿಗೂಡಿಸಿದ್ರು. ನಮ್ಮ ದಕ್ಷಿಣದವರು ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಪುತ್ತೂರು ಇರ್ಬೋದು, ಬಂಟ್ವಾಳ ಇರ್ಬೋದು, ಹಾಗೇನೆ ನಮ್ಮ ಉತ್ತರದ ಭರತ್ ಶೆಟ್ರು ಇರ್ಬೋದು, ಪ್ರತಿಯೊಬ್ಬರು ಧ್ವನಿಗೂಡಿಸಿದ್ರು. ಆದ್ರೆ ಅಲ್ಲಿ ಸಮಯ ಇಲ್ಲ. ಅದು ಶೂನ್ಯ ವೇಳೆಯಲ್ಲಿ ಪ್ರಶ್ನೆಗೆ ನನಗೆ ಅವಕಾಶ ಸಿಕ್ಕಿದ್ದು. ನಿನ್ನೆ ಗಮನ ಸೆಳೆಯುವಂತಹ ಸಂದರ್ಭದಲ್ಲಿ ಸಿಕ್ಕಿದ್ರೆ ಎಲ್ಲರೂ ಅದಕ್ಕೆ ಧ್ವನಿಗೂಡಿಸ್ತಾ ಇದ್ರು. ಆದ್ರೂ ಎಲ್ಲರೂ ನನಗೆ ಅದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಯಾಕೆಂತ ಹೇಳಿದ್ರೆ ಇವತ್ತು ಇಡೀ ಜಾತಿ ಮತ ಮೀರಿ ಇವತ್ತು ಯಾಕೆಂತ ಹೇಳಿದ್ರೆ ಕೋಟಿ ಚೆನ್ನಯ್ಯರು ಒಂದು ಸಮುದಾಯಕ್ಕೆ, ಒಂದು ಜಾತಿ, ಒಂದು ಧರ್ಮಕ್ಕೆ ಇದ್ದವರಲ್ಲ. ಎಲ್ಲ ಇವತ್ತು ಬೇರೆ ಬೇರೆ ಅವರು ಜೈನ ಸಮುದಾಯ ಇರ್ಬೋದು, ಬಂಟ ಸಮುದಾಯ ಇರ್ಬೋದು, ಬೇರೆ ಬೇರೆ ಹಿಂದುಳಿದ ವರ್ಗದ ಎಲ್ಲಾ ಸಮುದಾಯದವರು ಇವರ ಗರಡಿಗಳನ್ನ ಕಟ್ಟಿ ಪೂಜೆಯನ್ನ ಮಾಡಿ ಇವರಿಗೆ ನೇಮ ಇದೆಲ್ಲ ಕೊಡುವಂತದನ್ನು ನಾವು ಕಾಣ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ತುಳುನಾಡು ಅಂತ ಹೇಳಿದ ಕೂಡ್ಲೆ ನಮಗೆ ರೋಮಾಂಚನ ಆಗ್ತದೆ. ಯಾಕಂದ್ರೆ ತುಳುನಾಡು ಅಂತ ಹೇಳಿದ ಕೂಡ್ಲೆ ಅಲ್ಲಿ ನಮಗೆ ಏನು ನಮ್ಮ ತುಳುನಾಡಿನ ಗತ ವೈಭವಗಳು, ದೈವಾರಾಧನೆ ಇರ್ಬೋದು, ಭೂತಾರಾಧನೆ ಇರ್ಬೋದು, ದೇವಸ್ಥಾನಗಳ ಬ್ರಹ್ಮಕಲಶ, ನಾಗಮಂಡಲ, ನಾಗಾರಾಧನೆ, ಇದೆಲ್ಲ ತುಳುನಾಡಿನ ವೈಶಿಷ್ಟ್ಯ. ಇಂಥ ಒಂದು ತುಳುನಾಡಿನಲ್ಲಿ ಅನೇಕ ವೀರ ಪುರುಷರು, ಕಾರ್ಮಿಕ ಪುರುಷರು ಹುಟ್ಟಿದಂತದ್ದು, ಜನ್ಮ ತಾಳಿದಂತದ್ದು ನಮಗೆ ಗೊತ್ತಿದೆ. ಈಗ ಅಗೋಲಿ ಮಂಜಾನೆ ಇರ್ಬೋದು, ದೇವು ಪೂಂಜೆ ಇರ್ಬೋದು, ಹಾಗೇನೆ ಕೋಟಿ ಚೆನ್ನಯ್ಯ, ಕಾಂತಬಾರೆ, ಬುಧಬಾರೆ. ಕೋಟಿ ಚೆನ್ನಯ್ಯರು ತ್ಯಾಗ ಮೂರ್ತಿಗಳು ಮತ್ತು ಇಡೀ ಒಂದು ಇದಕ್ಕೆ ಒಂದು ತ್ಯಾಗದ ಮತ್ತು ಧರ್ಮದ ಸತ್ಯದ ಸಂದೇಶವನ್ನು ಕೊಟ್ಟವರು. ಎಲ್ಲರೂ ಸೇರಿಕೊಂಡು ಅವರದೇ ಒಂದು ಹೆಸರನ್ನ, ತುಳುನಾಡಿನ ಪರಂಪರೆಯನ್ನು ಉಳಿಸಲಿಕ್ಕಾಗಿ ಶತಮಾನಗಳಿಂದ ಕೇಳಿ ಬರುತ್ತಿರುವಂತಹ ಕೋಟಿ ಚೆನ್ನಯ್ಯರ ಹೆಸರನ್ನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅಂತ ಒಕ್ಕರಳಿನ ಒತ್ತಾಯ ಬಂದಾಗ ಒಬ್ಬ ಜನಪ್ರತಿನಿಧಿಯಾಗಿ, ಜನರ ಸೇವಕನಾಗಿ ನನ್ನ ಕರ್ತವ್ಯ ಅಂದುಕೊಂಡು ನಿನ್ನೆ ನಾನು ಆ ಪ್ರಶ್ನೆಯನ್ನು ಕೇಳಬೇಕು ಅಂತ ಹೇಳಿ ಅವಕಾಶವನ್ನು ಕೇಳಿದ್ದೆ. ಆದ್ರೆ ಇವತ್ತು ಅವಕಾಶ ಸಿಕ್ಕಿತ್ತು. ಇವತ್ತು ಅದನ್ನ ನಾನು ದಿಟ್ಟವಾಗಿ ಆ ಪ್ರಶ್ನೆಯನ್ನ ಕೇಳಿದ್ದೇನೆ. ಇವತ್ತು ಅದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತ ಹೇಳಿದ್ದೇನೆ. ಆದ್ದರಿಂದ ಇದೊಂದು ಬಲ ಬಂದ ಹಾಗೆ ಆಗಿದೆ ಅಂತ ನನ್ನ ನಂಬಿಕೆ. ಎಸ್ ಸರ್, ದಾಟ್ಸ್ ನಿಜವಾಗ್ಲೂ ಕೂಡ ಬಲ ಬಂದಿದೆ. ತುಳುವರಿಗೂ ಕೂಡ ಬಲ ಬಂದಿದೆ, ಇಡೀ ತುಳುನಾಡಿನ ಜನತೆಗೂ ಕೂಡ ಬಲ ಬಂದಿದೆ. ಏನು ಹೋರಾಟಗಳು ನಡೆದಿತ್ತು ನೋಡಿ ನಿನ್ನೆಯ ತನಕ ಕೂಡ, ಇಷ್ಟು ದಿನದಿಂದ ನಡೆದಂತಹ ಹೋರಾಟಗಳು ನೋಡಿದಾಗ ತಮ್ಮ ಒಂದು ಈ ಮಾತು ನಿಜವಾಗ್ಲೂ ಕೂಡ ಬಲ ಕೊಟ್ಟಿದೆ ಅನ್ನುವಂಥದ್ದು ಈ ಒಂದು ಹೋರಾಟಕ್ಕೆ. ಅದೇ ರೀತಿ ಉಮರತ್ ಕೋಟಿನವರೇ, ತಾವು ವಿತ್ ಡೀಟೇಲ್ ಸ್ಟಡಿ ಮಾಡಿರ್ತೀರಾ, ಏನ್ ಕಾರಣ ಆಗಿರ್ಬೋದು, ಯಾಕೆ ತುಂಬಾ ಡಿಲೇ ಆಗ್ತಾ ಇದೆ, ಯಾಕೆ ಇಂತಹ ಒಂದು ಸಮಸ್ಯೆ ಆಗ್ತಾ ಇದೆ, ಯಾಕೆ ನಮ್ಮ ವೀರ ಪುರುಷರ ಕಾರ್ಣಿಕ ಶಕ್ತಿಗಳ ಹೆಸರನ್ನ ತುಳುನಾಡು ಏರ್ಪೋರ್ಟ್ಗೆ, ನಮ್ಮ ಮಂಗಳೂರಿನ ಏರ್ಪೋರ್ಟ್ಗೆ ಇಡಬಾರ್ದು ಅಂತ ಹೇಳಿದ್ರೆ ಏನ್ ಕಾರಣ ಆಗಿರ್ಬೋದು, ಎಲ್ಲಿ ತೊಡಕಿದೆ, ಏನ್ ಸಮಸ್ಯೆ ಆಗ್ತಾ ಇರುವಂತದ್ದು? ಇಡಬಾರ್ದು ಅಂತ ಏನಿಲ್ಲ. ಈಗಾಗಲೇ ಅದಾನಿಯವರು ಅದನ್ನು ಒಂದು 30 ವರ್ಷಕ್ಕ 50 ವರ್ಷಕ್ಕೆ ಲೀಸಿಗೆ ತಕೊಂಡಿದ್ದಾರೆ. ಲೀಸಿಗೆ ತಕೊಂಡ ಕೂಡಲೇ ಅವರ ಬೋರ್ಡ್ ಅನ್ನು ಹಾಕ್ಬೇಕು ಅಂತ ಏನಿಲ್ಲ. ಅವರಿಗೆ ಮಾರಾಟ ಆಗ್ಲಿಲ್ಲ ಏರ್ಪೋರ್ಟ್, ಲೀಸಿಗೆ ಕೊಟ್ಟಿದೆ. ಆದ್ದರಿಂದ ಆ ಏರ್ಪೋರ್ಟ್ ಗೆ ಹೆಸರಿಡುವಂತದ್ದು, ಅದು ಎಲ್ಲಿ ಇದೆ ಅಲ್ಲಿ ಆ ಸ್ಥಳಕ್ಕೆ ಹೆಸರಿಡುವಂತದ್ದು. ಅದರಿಂದ ಅದಾನಿ ಏರ್ಪೋರ್ಟ್ ಅಂತ ಆಗುದಿಲ್ಲ ಅದು. ಯಾಕೆಂತ ಹೇಳಿದ್ರೆ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಅದನ್ನು ಲೀಸಿಗೆ ಪಡ್ಕೊಂಡಿರ್ಬೋದು. ಅದು ಯಾವಾಗ ನೋಡಿದ್ರು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಆದ್ದರಿಂದ ಇವತ್ತು ತಡ ಅಂತ ಹೇಳಿದ್ರೆ ಅದಕ್ಕೆ ಒತ್ತಡ ಬಿದ್ದದ್ದೇ ಈಗ ಸ್ವಲ್ಪ ಸಮಯದ ಹಿಂದಿನಿಂದ ಅಂತ ನಾನು ಭಾವಿಸ್ತೇನೆ. ಖಂಡಿತವಾಗಿ ಇದಕ್ಕೆ ಸ್ವಲ್ಪ ನಮ್ಮ ಇನ್ನೂ ಒತ್ತಡ ಬಿದ್ದಾಗ ಇದಕ್ಕೆ ಕೆಲವು ಏನು ಇದರದೇ ಆದಂತಹ ಪ್ರೊಸೀಜರ್ಗಳಿವೆ.
ಮೊನ್ನೆ ತಾನೇ ನಮ್ಮ ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್ ರವರ ನಾನು ಚರ್ಚೆ ಮಾಡಿದಾಗ ಅವರು ಸಹ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿಕೊಂಡದನ್ನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಉಸ್ತುವಾರಿ ಸಚಿವರನ್ನ ಕರೆದು ಮಾತಾಡಿ ಅದನ್ನು ಕ್ಯಾಬಿನೆಟ್ಗೆ ಕೊಂಡೋಗಿ ಕ್ಯಾಬಿನೆಟ್ ಇಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡ್ಲಿಕ್ಕೆ ನಾನು ಹೇಳ್ತೇನೆ ಅಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತು ಆ ಮಾತು ಇವತ್ತು ಪುಷ್ಟಿ ಸಿಕ್ಕಿದಂತಾಗಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಕ್ಯಾಬಿನೆಟ್ಗೆ ಬರುವ ಹಾಗೆ ಮಾಡಿ ಆ ಬಳಿಕ ಅದನ್ನು ಕೇಂದ್ರಕ್ಕೆ ಕಳಿಸಿಕೊಡುವಂತ ಪ್ರಯತ್ನವನ್ನು ನಾವೆಲ್ಲ ಶಾಸಕ ಮಿತ್ರರು ನಮ್ಮ ಸಂಸದರ ಮಾರ್ಗದರ್ಶನದಲ್ಲಿ ಮಾಡ್ತೇವೆ. ಕೇಂದ್ರದಲ್ಲಿ ಇದಕ್ಕೆ ಅನುಮೋದನೆ ಸಿಕ್ಬಹುದು ಅಂತ ವಿಶ್ವಾಸ ಇದೆ. ಯಾಕೆಂತ ಹೇಳಿದ್ರೆ ಕೋಟಿ ಚೆನ್ನೈಯರು ಅಂತ ಹೇಳಿದ್ರೆ ಕಾರ್ಮಿಕ ಪುರುಷರು, ಅವರ ಒಂದು ಕಾರ್ಮಿಕ ಮತ್ತು ನಾವು ನಂಬಿದಂತ ದೇವರುಗಳ ಅನುಗ್ರಹ ಇದ್ರೆ ಖಂಡಿತವಾಗಿಯೂ ಆದಷ್ಟು ಬೇಗನೆ ನಮ್ಮ ಏನು ಕನಸಿದೆ ಅದು ನನಸಾಗಬಹುದು ಎಂಬ ನಂಬಿಕೆ ಇದೆ. ಓಕೆ ಸರ್, ಈಗ 50 ವರ್ಷಗಳ ಕಾಲ ಇನ್ನು ಅದಾನಿ ಕೈಯಲ್ಲಿರುವಂತದ್ದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ತಾವು ಕೂಡ ನೋಡಿದ್ರೆ ಅದಾನಿ ಏರ್ಪೋರ್ಟ್ಸ್ ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಬೋರ್ಡ್ ಇದೆ. ಸೊ ಹಾಗಾಗಿ ಈ ಬಗ್ಗೆ ತಾವುಗಳು ನಿಜವಾಗ್ಲೂ ಕೂಡ ಎಲ್ಲ ಒಂದ್ ಕಡೆ ನಮ್ಮ ತುಳುನಾಡಿನ ಸ್ವಾಭಿಮಾನದ ಪ್ರಶ್ನೆಯೂ ಕೂಡ ಬರುತ್ತೆ. ಈ ಕೋಟಿ ಚೆನ್ನೈರ ಹೆಸರು ಇಡುವಂತಹ ವಿಚಾರ ಅಟ್ ದ ಸೇಮ್ ಟೈಮ್ ತಮ್ಗೆ ಗೊತ್ತಿರುವಂತಹ ವಿಚಾರ ತಾವು ಕೂಡ ಪ್ರಸ್ತಾಪ ಮಾಡಿದಿರಾ, ತುಳುನಾಡು ವಿಮಾನ ನಿಲ್ದಾಣ ಅನ್ನುವಂತಹ ಹೆಸರು ಇಡಬೇಕು ಅನ್ನುವಂಥದ್ದು. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇನ್ನಿತರ ಹಬ್ಬಕ್ಕ ಅನ್ನುವಂತಹ ಹೆಸರು ಇಡಬೇಕು ಅನ್ನುವಂಥದ್ದು, ಇನ್ನಿತರ ಹೆಸರುಗಳು ಕೂಡ ಹೇಳ್ತಾ ಇದ್ದಾರೆ. ತಮ್ಗೆ ಗೊತ್ತಿರುವಂತಹ ವಿಚಾರ ಶ್ರೀನಿವಾಸ್ ಮಲ್ಯ ಅವರ ಹೆಸರು ಬರುತ್ತೆ. ಏನ್ ಹೇಳ್ತೀರಾ ಉಮನಾಥ್ ಕೋಟಿನವರು? ಧ್ವನಿ ಎತ್ತಿದ್ದೀರಾ ತಾವು, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ ತಮ್ಮ ಜೊತೆ. ಅಲ್ಲಲ್ಲ, ಎಲ್ಲರೂ ಏನು ಹೇಳುವಂತ ಸ್ವಾತಂತ್ರ್ಯ ಅವರಿಗೆ ಇದೆ. ಆದರೆ ಉಳ್ಳಾಲದ ರಾಣಿ ಅಬ್ಬಕ್ಕನ ಹೆಸರನ್ನು ಸಹ ಒಂದು ಕಡೆಗೆ ಇಡಬಹುದು, ಅಥವಾ ಇನ್ನೊಬ್ಬರ ಹೆಸರನ್ನು ಸಹ ಒಂದು ಕಡೆಗೆ ಇಡ. ಆದ್ರೆ ಇವತ್ತು ಒಕ್ಕರಲಿನ ಧ್ವನಿ ಕೇಳಿ ಬರುವಂತಹದ್ದು ಕೋಟಿ ಚೆನ್ನೈಯರ ಹೆಸರು. ಯಾಕೆಂತ ಹೇಳಿದ್ರೆ ಕೋಟಿ ಚೆನ್ನೈಯರ ಗರಡಿ, ಕೋಟಿ ಚೆನ್ನೈಯರ ಬೇರೆ ಬೇರೆ ರೀತಿಯ ಅವರ ಪೂಜಾ ವ್ಯವಸ್ಥೆಗಳೆಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಹೆಚ್ಚಾಗಿ ಕೇಳಿ ಬರುವಂತದ್ದು. ಕೋಟಿ ಚೆನ್ನೈಯರು ಅಂತ ಹೇಳಿದ ಕೂಡಲೇ ನಮಗೆಲ್ಲೊಂದು ಏನು ಅವರದೊಂದು ಮಾತಿದೆ, ಸತ್ಯದಲ್ಲಿ ಬಂದ್ರೆ ಹೆದೆಯಲ್ಲಿ ದಾರಿ ಕೊಟ್ಟೇನು, ಅಧರ್ಮದಲ್ಲಿ ಬಂದ್ರೆ ಸೂರ್ಯದಲ್ಲಿ ದಾರಿ ಕೊಟ್ಟೇನು ಅಂತ. ಅಂದ್ರೆ ಸತ್ಯಕ್ಕಾಗಿ ಹೋರಾಟ ಮಾಡಿದಂತ ವೀರಪುರುಷರವರು. ಅಂತ ವೀರಪುರುಷರ ಕೋಟಿ ಚೆನ್ನೈಯರ ಹೆಸರನ್ನು ಇಟ್ರೆ ಇದು ಯಾವುದೇ ಒಂದು ರೀತಿಯ ಗೊಂದಲಗಳಿರುವುದಿಲ್ಲ. ಅದರಿಂದ ಕೋಟಿ ಚೆನ್ನೈಯರ ಹೆಸರಿಡ್ಬೇಕು ಅಂತ ಇಡೀ ಜನ ಸಮೂಹ ಒಕ್ಕರಲಿಂದ ಹೇಳುವಾಗ ಇದರಲ್ಲಿ ಯಾವುದೇ ರಾಜಕೀಯ ಅಥವಾ ಯಾವುದೇ ಜಾತಿ ಮತ ಅಂತರವನ್ನು ಬಿಟ್ಟು ಇದಕ್ಕೆ ನಾವು ಸಹಕಾರವನ್ನು ಕೊಡಬೇಕಾಗ್ತದೆ. ಎಸ್, ಬ್ಯೂಟಿಫುಲ್. ಎಸ್ ಸರ್. ಉಮನಾಥ್ ಕೋಟಿನವರೇ, ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಸತ್ಯದ ನಾಮಕರಣ ಎಂದು ಅನ್ನುವಂತಹ ಟೈಟಲ್ ಕೊಟ್ಟಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸತ್ಯದ ಮೊದಲ ಹೆಜ್ಜೆ ಅನ್ನುವಂತಹ ಹೆಸರನ್ನ ಇಟ್ಟಿದ್ದೇವೆ. ಮೊದಲ ಹೆಜ್ಜೆಯನ್ನ ತಾವು ಇಟ್ಟಿದ್ದೀರಾ. ತುಳುವರ ಪರವಾಗಿ ತಮಗೆ ಅನಂತ ಅಭಿನಂದನೆಗಳು ಸರ್. ಹ್ಯಾಟ್ಸ್ ಆಫ್ ಟು ಯು. ಸೀರಿಯಸ್ ಥ್ಯಾಂಕ್ ಯು ಸೋ ಮಚ್ ಉಮನಾಥ್ ಕೋಟಿನವರಿಗೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅದಾನಿ ಏರ್ಪೋರ್ಟ್ ಅನ್ನುವಂತಹ ದೊಡ್ಡ ಮಟ್ಟದ ಬೋರ್ಡ್ ಕಾಣ್ತಾ ಇದೆ. ಈ ಬೋರ್ಡ್ಗಳ ನಡುವಲ್ಲಿ ತುಳುವರ ಸ್ವಾಭಿಮಾನದ ಸಂಕೇತ, ತುಳುವರ ಅಸ್ಮಿತೆಯ ಸಂಕೇತ, ತುಳುವರ ಅವಳಿ ವೀರ ಪುರುಷರು, ಕಾರ್ಣಿಕ ಶಕ್ತಿ ಕೋಟಿ ಚೆನ್ನೈಯರ ಹೆಸರನ್ನ ಇಡಬೇಕು ಅನ್ನುವಂಥದ್ದು ಬಹು ವರ್ಷಗಳ ದೊಡ್ಡ ಮಟ್ಟದ ಬೇಡಿಕೆ. ಈ ಬೇಡಿಕೆ ಯಾವಾಗ ಈಡೇರುತ್ತೆ ಅನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿದೆ. ಕಾರಣ ಒಂದ್ ಕಡೆ ಜನಸಾಮಾನ್ಯರ ಇಚ್ಛಾಶಕ್ತಿ ಕೊರತೆ ಆದ್ರೆ, ರಾಜಕಾರಣಿಗಳ ನಾವು ಆರಿಸಿದಂತಹ ಜನಪ್ರತಿನಿಧಿಗಳ ಬಹು ದೊಡ್ಡ ಮಟ್ಟಿನ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣ್ತಾ ಇತ್ತು. ಹೀಗಾಗಿ ಯಾರು ಕೂಡ ಜನಪ್ರತಿನಿಧಿಗಳು ಈ ವಿಚಾರದ ಬಗ್ಗೆ ಧ್ವನಿ ಎತ್ತಲ್ವಾ ಅಂತ ಪ್ರಶ್ನೆ ಬಂದಾಗ ಶಾಸಕ ಉಮನಾಥ್ ಕೋಟ್ಯಾನ್ ಅವರು ಈ ಬಗ್ಗೆ ಇವತ್ತು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಲವು ಸಮಯಗಳಿಂದ ಅದಾನಿ ಹೆಸರು ತೆಗೆದುಹಾಕಿ ಕೋಟಿ ಚೆನ್ನೈರ ಹೆಸರು ಇಡಬೇಕು ಅನ್ನುವಂತಹ ಒತ್ತಡ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದಲೂ ಕೂಡ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈರ ಹೆಸರನ್ನ ಇರಿಸಬೇಕು ಅನ್ನುವಂತಹ ಪ್ರತಿಭಟನೆ ದೊಂದಿ ಮೆರವಣಿಗೆಯ ಮೂಲಕ ನಡೆದಿತ್ತು. ಈ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಅಲ್ಲದೆ ಇನ್ನೊಂದು ಕಡೆ ತುಳುನಾಡು ವಿಮಾನ ನಿಲ್ದಾಣ ಅನ್ನುವಂತಹ ಹೆಸರನ್ನು ಇಡಬೇಕು ಅನ್ನುವಂತಹ ಆಗ್ರಹವೂ ಕೂಡ ತುಳುನಾಡಿನಲ್ಲಿ ಕೇಳಿ ಬರ್ತಾ ಇದೆ. ಎಸ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸತ್ಯಜಿತ್ ಸುರತ್ಕಲ್ ಅವರು, BSNDP ರಾಜ್ಯ ಗೌರವ ಸಲಹೆಗಾರರು ನಮ್ಮ ಜೊತೆ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವರೇ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ನಿನ್ನೆ ನೀವು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ವಿ, ಮಾತಾಡಿದ್ವಿ. ಸತ್ಯದ ನಾಮಕರಣ ಎಂದು ಅನ್ನುವಂತ ಪ್ರಶ್ನೆಯನ್ನ ನಾವು ಕೇಳಿದ್ವಿ. ಇದೀಗ ಸತ್ಯದ ಮೊದಲ ಹೆಜ್ಜೆ ಆಗಿದೆ. ಇವತ್ತು ಉಮನಾಥ್ ಕೋಟ್ಯಾನ್ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಕೋಟಿ ಚೆನ್ನೈಯ ಹೆಸರು ಇಡಬೇಕು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅನ್ನುವಂಥದ್ದು. ಏನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಸರ್. ಮೊತ್ತ ಮೊದಲನೇದಾಗಿ ನಾನು ಶಾಸಕ ಉಮನಾಥ್ ಕೋಟ್ಯಾನ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಾನು. ಯಾಕಂತ ಹೇಳಿದ್ರೆ ಯಾವೊಂದು ಆಗ್ರಹ, ಯಾವ ಬೇಡಿಕೆ ಜಾತಿ ಮತ ಪಕ್ಷವನ್ನು ಮರೆತು ಸಮಸ್ತ ತುಳುನಾಡಿನ ಜನತೆಯದ್ದಾಗಿತ್ತು. ಅದಕ್ಕೆ ಒಂದು ಸ್ವರವನ್ನು ಕೊಡುವ ಪ್ರಯತ್ನವನ್ನು ವಿಧಾನಸಭೆಯ ಒಳಗಡೆ ಇವತ್ತು ಮಾನ್ಯ ನನ್ನ ಆತ್ಮೀಯ ಮಿತ್ರರಾಗಿರುವಂತಹ ಶಾಸಕರಾದ ಉಮನಾಥ್ ಕೋಟ್ಯಾನ್ ಅವರು
ಮಾಡಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಎಸ್. ಸರ್ಕಾರ ತಕ್ಷಣ ಈ ಬಗ್ಗೆ ಗಮನ ಹರಿಸಬೇಕು. ಇದನ್ನು ಅಧಿವೇಶನದಲ್ಲಿ ಆಗ್ಲಿ ಅಥವಾ ಕ್ಯಾಬಿನೆಟ್ನಾಗ್ಲಿ ಇದನ್ನು ಅಂಗೀಕಾರ ಮಾಡಿಕೊಂಡು ಕೇಂದ್ರಕ್ಕೆ ಕಳಿಸುವಂತಹ ಕೆಲಸವನ್ನು ಸರ್ಕಾರ ತಕ್ಷಣ ಮಾಡಬೇಕು ಅಂತ ಹೇಳಿಕೊಂಡು ಹೇಳಲಿಕ್ಕೆ ಬಯಸ್ತೇನೆ ನಾನು. ಅದರ ಜೊತೆಯಲ್ಲಿ ನಮ್ಮದೇ ಸಮಾಜ ಬಿಲ್ಲವ ಸಮಾಜದವರು ಆದಂತಹ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ. ಬಹುಶಃ ಜಾತಿಯ ಆಧಾರದ ಮೇಲೆ ಅವರು ಇವತ್ತು ಮಂತ್ರಿಗಳಾಗಿ ಇವತ್ತು ಮಂತ್ರಿಮಂಡಲದಲ್ಲಿದ್ದಾರೆ. ಅವರು ವಿಧಾನ ಪರಿಷತ್ನಲ್ಲಿ ಈ ಬಗ್ಗೆ ಸ್ವರವನ್ನು ಎತ್ತಬೇಕು, ಕ್ಯಾಬಿನೆಟ್ ನಲ್ಲೂ ಈ ಬಗ್ಗೆ ಮಾತನಾಡಬೇಕು. ಅವರ ಜೊತೆಯಲ್ಲಿ ಉಭಯ ಜಿಲ್ಲೆಗಳ ಎಲ್ಲಾ ಶಾಸಕರುಗಳು ಇದಕ್ಕೆ ಒಮ್ಮತದಿಂದ ಸ್ವರವನ್ನು ಜೋಡಿಸಿಕೊಂಡು ತಕ್ಷಣ ಇದು ಅಂಗೀಕಾರ ಆಗುವ ಹಾಗೆ ಮಾಡಬೇಕು ಅಂತ ಹೇಳಿಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ಹೋರಾಟಕ್ಕೆ ಸಂದ ಜಯ ಅಂತ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇ ಜಯ ಅಂತ ಹೇಳಿ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಹೋರಾಟಕ್ಕೆ ಸಂದಂತಹ ಮೊದಲನೇ ಜಯ ಅನ್ನುವಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಿನ್ನೆ ದಿನ ಬೈಕ್ ರ್ಯಾಲಿ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಸ್ಥಗಿತಗೊಳಿಸಲಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ತಮ್ಮ ಒಂದು ಬೈಕ್ ರ್ಯಾಲಿ ತಮ್ಮ ಪ್ರಕಾರ ನೋಡಿದ ಪ್ರಕಾರ ಯಶಸ್ವಿ ಆಗಿತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುವಂತಹ ನಿಜವಾಗಿರುವಂತಹ ಸತ್ಯ. ಹೀಗಾಗಿ ಇವತ್ತಿನ ವಿರೋಧದ ನಡುವೆ ಅದನ್ನು ಹತ್ತಿಕೊಂಡ ಎಲ್ಲ ಪ್ರಯತ್ನದ ನಡುವೆ ಕೂಡ ನಿನ್ನೆ ಆಗಿರುವಂತದ್ದು ಅದು ಖಂಡಿತ ಅದೊಂದು ವಿಜಯವೇ ನಿನ್ನೆ. ಎಸ್, ಇವತ್ತಿನ ಒಂದು ಪ್ರಕ್ರಿಯೆ ನೋಡಿದಾಗ, ಈ ಮೊದಲ ಹೆಜ್ಜೆ ನೋಡಿದಾಗ, ಫಸ್ಟ್ ಸ್ಟೆಪ್ ನೋಡಿದಾಗ ನಿಜವಾಗ್ಲೂ ಕೂಡ ತಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅನ್ನುವಂಥದ್ದು ಕಾಣ್ತಾ ಇದೆ. ಏನ್ ಹೇಳ್ತೀರಾ ಸತ್ಯಜಿತ್ ಸುರತ್ಕಲ್? ಹೌದು, ಅದೇ ನಾನು ಹೇಳಿದ್ದು, ನಮ್ಮ ಹೋರಾಟಕ್ಕೆ ಸಿಕ್ಕಿದಂತ ಮೊದಲ ಜಯ ಇದು. ಅದ್ರ ಮೊದಲ ಮೆಟ್ಟಿಲು, ಜಯದ ಮೊದಲ ಮೆಟ್ಟಿಲು ಇದು. ಇನ್ನಷ್ಟು ಪ್ರಕ್ರಿಯೆಗಳು ಆಗಬೇಕಾಗಿದೆ. ಇಲ್ಲಿನ ಸಂಬಂಧಪಟ್ಟ ಎಲ್ಲ ಶಾಸಕರುಗಳು, ಸಂಸದರುಗಳು ಇದಕ್ಕೆ ಕೈ ಜೋಡಿಸಬೇಕಾಗಿದೆ, ಸ್ವರ ಜೋಡಿಸಬೇಕಾಗಿದೆ. ಉಸ್ತುವಾರಿ ಸಚಿವರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸರ್, ಈಗ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಅನ್ನುವಂತಹ ವಿಚಾರವನ್ನ ಉಮಾನಾಥ್ ಕೋಟ್ಯಾನ್ ಅವರು ಇವತ್ತು ಪ್ರಸ್ತಾಪ ಮಾಡ್ತಾರೆ. ವಾಟ್ ನೆಕ್ಸ್ಟ್? ಇಲ್ಲಿಗೆ ನಿಲ್ಲುತ್ತಾ? ಯಾಕೆಂದ್ರೆ ಈ ಹಿಂದೆಯೂ ಕೂಡ ಇಂತಹ ಘಟನೆಗಳು ನಡೆದಿತ್ತು. ಮಾತನಾಡಿದ್ರು ನಳಿನ್ ಕುಮಾರ್ ಕಟೀಲ್ ಅವರು ಕೂಡ. ಆದ್ರೆ ಹೇಳ್ತಾರೆ ಆಗುತ್ತೆ ಅನ್ನೋದಾದ್ರೆ ಆಗಿಲ್ಲ ಅನ್ನುವಂಥದ್ದು ಬಂದಾಗ ಇಲ್ಲಿಗೆ ನಿಲ್ಲುತ್ತಾ ಅಥವಾ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ವಿಚಾರ ಬರುತ್ತೆ ಅಲ್ವಾ? ಹೌದು. ಎಸ್, ಏನ್ ಹೇಳ್ತೀರಾ? ಅದೇ ಇಲ್ಲಿ ನಿಲ್ಲಬಾರದು, ನಮ್ಮ ಹೋರಾಟವು ಇಲ್ಲಿ ನಿಲ್ಲುವುದಿಲ್ಲ. ಇದು ಕೇಂದ್ರಕ್ಕೆ ಹೋಗಿ ಕೇಂದ್ರದಲ್ಲಿ ಅದು ಅಂಗೀಕಾರಗೊಂಡು ವಾಪಸ್ ರಾಜ್ಯಕ್ಕೆ ಬರುವ ತನಕ ನಮ್ಮ ಹೋರಾಟ ಮುಂದುವರಿತದೆ. ಹೋರಾಟ ಅಂತ ಹೇಳಿ ಅಲ್ಲ, ಆಗ್ರಹ ಸಭೆಗಳು, ಆಗ್ರಹ ಕಾರ್ಯಕ್ರಮಗಳು. ರೈಟ್. ಈ ರೀತಿ ಹೇಗೆ ಎಚ್ಚರಿಸಿದ್ದೀರಾ ತುಳುವರನ್ನ? ಹೇಗೆ ನಮ್ಮ ಮಂಗಳೂರಿನ ಜನತೆ ನಾವು ಒಂದ್ಸಲ ಎಚ್ಚರಿಸಿದ್ದೀರಾ ನಿನ್ನೆ ಒಂದು ಬೈಕ್ ರ್ಯಾಲಿಯ ಮೂಲಕ? ಇಂತಹ ಒಂದು ಎಚ್ಚರಿಕೆ ಕರೆಗಂಟೆ ಮತ್ತೆ ಮತ್ತೆ ಈ ಹೆಸರು ನಾಮಕರಣ ಆಗುವವರೆಗೂ ಕೂಡ ಆಗ್ಬೇಕಾಗುತ್ತೆ ಅಲ್ವಾ? ಖಂಡಿತ. ರೈಟ್ ಸರ್, ಥ್ಯಾಂಕ್ ಯು. ಅವರು ಕುತ್ಕೊಳ್ಬಹುದು ಸುಮ್ಮನೆ. ರೈಟ್ ಸರ್, ಥ್ಯಾಂಕ್ ಯು. ಸತ್ಯಜಿತ್ ಸುರತ್ಕಲ್ ಅವರು BSNDP ರಾಜ್ಯ ಗೌರವ ಸಲಹೆಗಾರರು. ನಿನ್ನೆ ದೊಡ್ಡ ಮಟ್ಟದಲ್ಲಿ ಕರಾವಳಿ ಭಾಗದಲ್ಲಿ ಬಿಲ್ಲವ ಬ್ರಿಗೇಡ್ ಕಡೆಯಿಂದ ಬೈಕ್ ರ್ಯಾಲಿ ನಡೆದಿತ್ತು. ಆ ಬೈಕ್ ರ್ಯಾಲಿಯ ಮುಂದಾಳತ್ವವನ್ನ ಸತ್ಯಜಿತ್ ಸುರತ್ಕಲ್ ಅವರು ವಹಿಸಿದ್ರು. ನಿನ್ನೆ ಕೂಡ ನಮ್ಮ ಕೂಡಲ ಸ್ಟುಡಿಯೋದಲ್ಲಿ ಸತ್ಯಜಿತ್ ಸುರತ್ಕಲ್ ಅವರು ಬಂದಿದ್ರು. ಮಾತನಾಡುವಾಗ ಈ ಒಂದು ವಿಚಾರದಲ್ಲಿ ಯಾಕೆ ನಮ್ಮ ಬೈಕ್ ರ್ಯಾಲಿಯನ್ನ ಸ್ಥಗಿತಗೊಳಿಸುವಂತಹ ವಿಚಾರ ನಡೆದಿತ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ಕೋಟಿ ಚೆನ್ನೈರ ಹೆಸರನ್ನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡ್ಲೇಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹೀಗಾಗಿ ಇದು ಸತ್ಯದ ನಾಮಕರಣ ಎಂದು ಅನ್ನುವಂತಹ ಕಾರ್ಯಕ್ರಮ ನಿನ್ನೆ ಮಾಡಿದ್ವಿ. ಇವತ್ತು ನೋಡಿದಾಗ ಸತ್ಯದ ಮೊದಲ ಹೆಜ್ಜೆ ಇಟ್ಟಂತಾಗಿದೆ. ಶಾಸಕ ಉಮಾನಾಥ್ ಕೋಟ್ಯಾನ್ ಅವರ ಇಚ್ಛಾಶಕ್ತಿ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಇವತ್ತು ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಕೋಟಿ ಚೆನ್ನೈರ ಹೆಸರನ್ನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಎಸ್, ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆರ್ ಪದ್ಮರಾಜ್ ಅವರು, ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ, ಬಿಲ್ಲವ ಮುಖಂಡರು. ಸರ್ ನಮಸ್ತೆ.
ನಮಸ್ತೆ ನಿತಿನ್. ಸದ್ಯ ತುಳುನಾಡಿನಾದ್ಯಂತ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತಹ ಕೂಗು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯರ ಹೆಸರನ್ನ ಇಡಬೇಕು, ಕಾರ್ಣಿಕ ಪುರುಷರ ಹೆಸರನ್ನ ಹೇಳಬೇಕು ಅನ್ನುವಂಥದ್ದು. ಸೊ ಹಾಗೆ ಈಗ ಇವತ್ತು ಸತ್ಯದ ಮೊದಲ ಹೆಜ್ಜೆ ಇಟ್ಟಂತಾಗಿದೆ. ಉಮನಾಥ್ ಕೋಟ್ಯನ್ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಕೋಟಿ ಚೆನ್ನಯ್ಯರ ಹೆಸರನ್ನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅನ್ನುವಂಥದ್ದು. ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ನಾನು ಪ್ರಪ್ರಥಮವಾಗಿ ಉಮನಾಥ್ ಕೋಟ್ಯನ್ ರವರನ್ನು ಅಭಿನಂದಿಸ್ತೇನೆ. ಏನೊಂದು ಈ ತುಳುನಾಡಿನ ಒಂದು ಸಾಮಾಜಿಕ ಬದ್ಧತೆಯನ್ನು ಏನು ಇದೆ ಅದನ್ನು ಉಮನಾಥ್ ಕೋಟ್ಯನ್ ರವರು ವಿಧಾನಸಭೆಯಲ್ಲಿ ಆ ಒಂದು ವಿಚಾರವನ್ನು ಮಂಡಿಸುವ ಮೂಲಕ ಆ ಸಾಮಾಜಿಕ ಬದ್ಧತೆಯನ್ನು ಎತ್ತಿ ತೋರಿಸಿದ್ದಾರೆ. ಅವರಿಗೆ ಇನ್ನೊಮ್ಮೆ ಅಭಿನಂದಿಸ್ತೇನೆ. ಬಹುಶಃ ಈಗ ಅವರ ಪ್ರಯತ್ನ ಹಾಗೆ ಇದಕ್ಕೆ ಬಹುಶಃ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಯಾವುದೇ ಶಾಸಕರ ಸಂಸದರ ವಿರೋಧ ಬರ್ಲಿಕ್ಕಿಲ್ಲ. ಈ ಕೆಲಸ ಇನ್ನು ಆಗುತ್ತೆ ಎನ್ನುವ ಭರವಸೆ ನನಗೆ ಇವತ್ತು ಮೂಡಿ ಬಂದಿದೆ. ಓಕೆ ಇದೀಗ ನೋಡಿದಾಗ ಪದ್ಮರಾಜ್ ಅವರೇ, ಮೊದಲ ಹೆಜ್ಜೆ ಅನ್ನುವಂಥದ್ದು ನಿನ್ನೆ ನಾವು ಸತ್ಯದ ನಾಮಕರಣ ಎಂದು ಅನ್ನುವಂಥ ಪ್ರಶ್ನೆಯನ್ನ ಹಾಕಿದ್ವಿ. ಇವತ್ತು ನೋಡಿದಾಗ ಮೊದಲ ಹೆಜ್ಜೆ ಇಟ್ಟಂತಾಗಿದೆ ಅನ್ನುವಂಥದ್ದು. ಪದ್ಮರಾಜ್ ಅವರೇ, ಎಲ್ಲೋ ಒಂದ್ ಕಡೆ ಇಲ್ಲಿಗೆ ಸೀಮಿತ ಆಗುತ್ತಾ ಅಥವಾ ಇನ್ನೂ ಕೂಡ ಈ ಒಂದು ವಿಚಾರದ ಬಗ್ಗೆ ತುಳುವರು ದೊಡ್ಡ ಮಟ್ಟದಲ್ಲಿ ಎಚ್ಚೆತ್ತುಕೊಳ್ಳುವಂತಹ ಪರಿಸ್ಥಿತಿಗಳು ಬರುತ್ತಾ, ಹೇಗೆ? ನೋಡಿ, ನಾನು ನಮ್ಮ ಕುಡ್ಲದವರನ್ನ ಅಭಿನಂದಿಸ್ತೇನೆ. ನಿನ್ನೆ ಈ ಬಗ್ಗೆ ಒಂದು ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ. ಇದಕ್ಕೆ ಇವತ್ತು ಮುನ್ನುಡಿಯನ್ನು ಉಮನಾಥ್ ಕೋಟ್ಯನ್ ರವರು ವಿಧಾನಸಭೆಯಲ್ಲಿ ಮುನ್ನುಡಿಯನ್ನು ಹಾಕಿದ್ದಾರೆ. ಬಹುಶಃ ಈ ಒಂದು ಅವರು ಹಾಕಿದಂತ ಮುನ್ನುಡಿಗೆ ಇದರಲ್ಲಿ ಯಾರು ಕೂಡ ರಾಜಕೀಯ ಮಾಡದೆ ಆ ಕಾರ್ಣಿಕ ಪುರುಷರ ಅವರು ಏನು ಸತ್ಯ ನೀತಿ ಧರ್ಮಕ್ಕೆ ಹೆಸರುವಾಸಿಯಾದ ಅವರನ್ನು ದೈವಿಕ ಪುರುಷರಂತ ನಾವು ಎಲ್ಲ ಅವರನ್ನು ನಾವು ಪೂಜಿಸ್ತೇವೆ. ಅಂತವರ ಹೆಸರಲ್ಲಿ ಯಾವುದೇ ರೀತಿಯಲ್ಲಿ ಅನ್ಯಾಯ ಮಾಡಿದವರು ಅಥವಾ ಇದರಲ್ಲಿ ಏನಾದ್ರೂ ಒಂದು ಕಪಟವಾಗಿ ಏನಾದ್ರೂ ವರ್ತಿಸಿದ್ರೆ ಬಹುಶಃ ಅದರ ಏನು ಒಂದು ಮುಂದಿನ ದಿನಗಳಲ್ಲಿ ಇದಕ್ಕೆ ಅವರು ಸೂಕ್ತ ಬೆಲೆ ತರ್ಲಿಕ್ಕೆ ಇದ್ದಾರೆ ಅಂತ ಹೇಳಿ ನನ್ನ ಭಾವನೆ. ಬಹುಶಃ ಆತರ ಆಗ್ಲಿಕ್ಕಿಲ್ಲ. ಎಲ್ಲರ ಉದ್ದೇಶ ಒಂದೇ ಆಗಿರ್ಲಿ, ಈ ಜಿಲ್ಲೆಯಲ್ಲಿ ಶಾಂತಿ ಕೂಡ ಇರಬೇಕು. ಅದರ ಒಟ್ಟಿಗೆ ನಮ್ಮ ತುಳುನಾಡ ಪರಂಪರೆಯನ್ನು, ಈ ತುಳುನಾಡಿಗಾಗಿ ದುಡಿದ ವೀರ ಪುರುಷರು, ಸತ್ಯ ಧರ್ಮ ನೀತಿಗೆ ಹೆಸರುವಾಸಿಯಾದ ನಮ್ಮ ಕೋಟಿ ಚೆನ್ನಯ್ಯರ ಹೆಸರನ್ನು ಆದಷ್ಟು ಬೇಗ ಈ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬರಲಿ ಅನ್ನೋದು ನಮ್ಮೆಲ್ಲರ. ಎಸ್ ಸರ್, ಬ್ಯೂಟಿಫುಲ್. ರಾಜಕೀಯ ರಹಿತವಾಗಿ ಈ ಹೋರಾಟ ನಡೀಬೇಕು, ತುಳುನಾಡಿನ ಸ್ವಾಭಿಮಾನದ ಸಂಕೇತ ಕೋಟಿ ಚೆನ್ನಯ್ಯರ ಹೆಸರು ಆಗ್ಲೇಬೇಕು ಅನ್ನೋದು ಕೋರಿಕೆ ಅಲ್ವಾ ಸರ್? ಎಸ್, ಖಂಡಿತವಾಗ್ಲೂ. ಎಸ್ ಸರ್, ಧನ್ಯವಾದಗಳು ಸರ್ ಪದ್ಮರಾಜ್ ಅವರಿಗೆ. ನಮ್ಮ ಕುಡ್ಲ ಬಾಯಿನಿ ಜೊತೆ ಮಾತಾಡಿದ್ದಕ್ಕೆ ಆರ್ ಪದ್ಮರಾಜ್ ಅವರು, ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಅವರು. ಈ ಒಂದು ಹೋರಾಟ ಏನಿದೆ, ಈ ಒಂದು ವಿಚಾರ ಏನಿದೆ, ರಾಜಕೀಯ ರಹಿತವಾಗಿ ನಡೆಯಬೇಕು. ಸ್ವಾಭಿಮಾನದ ಸಂಕೇತ, ತುಳುವರ ಅಸ್ಮಿತೆಯ ಸಂಕೇತ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಆರ್ ಪದ್ಮರಾಜ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮಂಗಳೂರಿನ ಪ್ರತಿಷ್ಠಿತ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದಾನಿ ಕಂಪನಿಗೆ ಗುತ್ತಿಗೆ ಕೊಟ್ಟಿರುವಂತದ್ದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಇನ್ನು ಬರೋಬ್ಬರಿ 50 ವರ್ಷಗಳ ಕಾಲ ಅದಾನಿಯ ಕೈಯಲ್ಲಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು. ಹೀಗಾಗಿ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಯಾಕಂದ್ರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಗಳೂರಿನ ತುಳುವರ ಸ್ವಾಭಿಮಾನದ ಸಂಕೇತ. ಅಲ್ಲಿ ಹೋದ್ರೆ ಅದಾನಿ ಏರ್ಪೋರ್ಟ್ಸ್ ಅನ್ನುವಂತಹ ದೊಡ್ಡ ಮಟ್ಟದ ಬೋರ್ಡ್ ಕಾಣುತ್ತೆ. ಎಲ್ಲೋ ಒಂದ್ ಕಡೆ ಇಷ್ಟು ವರ್ಷಗಳಿಂದ ತುಳುವರು ದೊಡ್ಡ ಮಟ್ಟದ ಕೋರಿಕೆಯನ್ನ ಇಟ್ಟಿದ್ದಾರೆ, ಬಹು ವರ್ಷಗಳ ಕೋರಿಕೆಯನ್ನ ಇಟ್ಟಿದ್ದಾರೆ. ತುಳುನಾಡಿನ ಕಾರ್ಣಿಕ ಶಕ್ತಿಗಳು, ವೀರ ಪುರುಷರು, ಕೋಟಿ ಚೆನ್ನಯ್ಯರ ಹೆಸರನ್ನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಹೋರಾಟ ಏನಿದೆ, ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಹೋರಾಟ ಏನಿದೆ, ದೊಡ್ಡ ಮಟ್ಟದ ತಿರುವನ್ನ, ಅದೇ ರೀತಿ ದೊಡ್ಡ ಮಟ್ಟದ ಒಂದು ರಿಸಲ್ಟ್ ಅನ್ನ ನೀಡುತ್ತೆ ಅನ್ನುವಂತಹ ಒಂದು ನಂಬಿಕೆ. ಹಾಗಾಗಿ ನಿನ್ನೆ ಬೈಕ್ ರ್ಯಾಲಿ ನಡೆದಿತ್ತು. ಕಾಂಗ್ರೆಸ್ ಕಡೆಯಿಂದ ದೊಡ್ಡ ಮಟ್ಟದ ಪಂಜಿನ ಮೆರವಣಿಗೆ, ದೊಂದಿ ಮೆರವಣಿಗೆ ನಡೆದಿತ್ತು. ಅದೇ ರೀತಿ ಇದೀಗ ಶಾಸಕ ಉಮನಾಥ್ ಕೋಟ್ಯನ್ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಎಸ್, ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಿತ್ತರಂಜನ್ ಗರೋಡಿ ಅವರು, ಕಂಕನಾಡಿ ಗರೋಡಿಯ ಅಧ್ಯಕ್ಷರು, ಅದೇ ರೀತಿ ಬಿಲ್ಲವ ಮುಖಂಡರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿತ್ತರಂಜನ್ ಗರೋಡಿ ಅವರೇ, ನಮಸ್ತೆ ಸರ್. ಸರ್ ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಧ್ವನಿ ಕೇಳ್ತಾ ಇದೆಯಲ್ಲ ಸರ್? ಧ್ವನಿ ಕೇಳ್ತಾ ಇದೆಯಲ್ಲ ಸರ್? ಬಹಳ ಸ್ಲೋ ಕೇಳ್ತದೆ. ಓಕೆ, ಚಿತ್ತರಂಜನ್ ಗರೋಡಿ ಅವರ ಧ್ವನಿ ಕೇಳ್ತಾ ಇದೆಯಾ ಸರ್ ಈಗ? ಅದೇ ಬಹಳ ಸ್ಲೋ ಕೇಳ್ತದೆ.
ಓಕೆ ಸರ್, ಈಗ ಚಿತ್ತರಂಜನ್ ಅವರೇ, ಗೊತ್ತಿರುವಂತಹ ವಿಚಾರ, ತುಳುನಾಡಿನ ಜನರ ಬಹು ವರ್ಷಗಳ ಕನಸು ಈಗ ನನಸು ಆಗುತ್ತೆ ಅನ್ನುವಂತಹ ನಂಬಿಕೆಯಲ್ಲಿದ್ದೇವೆ ನಾವೆಲ್ಲರೂ ಕೂಡ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈರ ಹೆಸರು ಇಡಬೇಕು ಅನ್ನುವಂತಹ ವಿಚಾರ ಇವತ್ತು ಶಾಸಕ ಉಮನಾಥ್ ಕೋಟ್ಯನವರು ಕೂಡ ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಏನ್ ಹೇಳ್ತೀರಾ ಚಿತ್ತರಂಜನ್ ಗರೋಡಿ ಅವರ ಫಸ್ಟ್ ರಿಯಾಕ್ಷನ್ ಸರ್? ಸರಿ, ಹಲೋ. ಎಸ್ ಸರ್, ಮಾತಾಡಿ ಸರ್. ಪ್ರಸ್ತಾವ ಮಾಡಿದಾರಾ? ಎಸ್ ಸರ್, ಇವತ್ತು ಶಾಸಕ ಉಮನಾಥ್ ಕೋಟ್ಯನವರು ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈರ ಹೆಸರು ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನ್ ಹೇಳ್ತೀರಾ ಸರ್? ಅಲ್ಲ, ಅದು ಖಂಡಿತ ಅವರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಹೌದು, ಎಲ್ಲ ಶಾಸಕರು ಮತ್ತೆ MP ಅವರೆಲ್ಲ ಮೊನ್ನೆ ಕಂಪ್ಲೀಟ್ ನಾವು ಮಾಡಿ ಕೊಡ್ತೇವೆ, ಖಂಡಿತವಾಗಿ ನಾವು ಕೋಟಿ ಚೆನ್ನೈರ ಏರ್ಪೋರ್ಟ್ ನ ಹೆಸರನ್ನು ಇಡ್ತೇವೆ ಅಂತ ಹೇಳಿ MP ಅವರು ಶಾಸಕರನವರಿಗೆ ಅದರ ಆ ಬಗೆಯನ್ನು ಅವರಿಗೆ ಪ್ರಸ್ತಾವ ಮಾಡಿ ಇದನ್ನು ನೀವು ಮುಂದೆ ಕೊಂಡೋಗ್ಬೇಕು, ಹೋಗಿ ಅದನ್ನು ಒಂದು ಇದಕ್ಕೆ ತನ್ನಿ, ಮತ್ತೆ ನಾನು CM ಹತ್ರ ಕೊಟ್ಟು ಅದನ್ನು ಮಾಡಿಸಿ ಮತ್ತೆ ಡೆಲ್ಲಿಯ ಕೆಲಸ ಎಲ್ಲ ನಾನು ಮಾಡ್ತೇನೆ ಅಂತ ಹೇಳಿ ಅವರು ಪ್ರಾಮಿಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್ ಚಿತ್ತರಂಜನ್ ಗರೋಡಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಇದು ಬಿಲ್ಲವ ಮುಖಂಡರು ಚಿತ್ತರಂಜನ್ ಗರೋಡಿ ಅವರು, ಕಂಕನಾಡಿ ಗರೋಡಿಯ ಅಧ್ಯಕ್ಷ. ಇನ್ನು ಇವತ್ತು ವಿಧಾನಸಭೆಯಲ್ಲಿ ಶಾಸಕ ಉಮನಾಥ್ ಕೋಟ್ಯನವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈರ ಹೆಸರನ್ನ ಇಡಬೇಕು ಅನ್ನುವಂಥದ್ದು. ಇನ್ನು ಶಾಸಕರ ಪ್ರಸ್ತಾಪಕ್ಕೆ ಕಾನೂನು ಸಚಿವ JC ಮಧುಸ್ವಾಮಿ ಅವರು ಕೂಡ ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಮಾಡ್ತೇವೆ ಎಂದು ಉತ್ತರಿಸಿದ್ರು. ಅದೇ ರೀತಿ ಮಂಗಳೂರು ವಿಮಾನ ನಿಲ್ದಾಣವನ್ನ ಅದಾನಿ ಕಂಪನಿಗೆ ಗುತ್ತಿಗೆ ನೀಡಿದ ಬಳಿಕ ವಿಮಾನ ನಿಲ್ದಾಣಕ್ಕೆ ಅದಾನಿ ಹೆಸರನ್ನೇ ಇಟ್ಟಿದ್ರು. ಅಲ್ಲದೆ ವಿಮಾನ ನಿಲ್ದಾಣದಲ್ಲಿದ್ದ ಹುಲಿ ಕುಣಿತದ ಚಿಹ್ನೆಯನ್ನು ಕೂಡ ತೆರವು ಮಾಡಿ ಅದಾನಿ ಕಂಪನಿಯ ಆನೆಯ ಚಿಹ್ನೆ ಕೂಡ ಇಡಲಾಗಿತ್ತು. ಇದು ಕೂಡ ಕರಾವಳಿ ಜನತೆಯ ಆಕ್ರೋಶಕ್ಕೆ ಕಾರಣವಾಗಿತ್ತು. ಮಾತ್ರ ಅಲ್ಲ, ಕರಾವಳಿ ಜನರ ತುಳುವರ ಸ್ವಾಭಿಮಾನಕ್ಕೆ ದೊಡ್ಡ ಮಟ್ಟದ ಪ್ರಶ್ನೆಯನ್ನ ಮಾಡಿದ್ದಂಥದ್ದು ಅದಾನಿ ಏರ್ಪೋರ್ಟ್ಸ್ ಅನ್ನುವಂತಹ ದೊಡ್ಡ ಮಟ್ಟದ ಬೋರ್ಡ್. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅನ್ನುವಂಥದ್ದು ಕರಾವಳಿಗರ ತುಳುವರ ಸ್ವಾಭಿಮಾನದ ಸಂಕೇತವಾಗಿತ್ತು. ಅನೇಕ ವ್ಯಕ್ತಿಗಳ ಪರಿಶ್ರಮದ ಸಂಕೇತ ಕೂಡ ಆಗಿತ್ತು. ಆದರೆ ಏಕಾಏಕಿ ಅದಾನಿ ಕಂಪನಿ ಅನ್ನುವಂಥದ್ದು ಬಂದು ಅದಾನಿ ಏರ್ಪೋರ್ಟ್ ಆಗಿತ್ತು ಅನ್ನುವಂತಹ ವಿಚಾರ. ಅದೇ ರೀತಿ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಿಲ್ಲವ ಬ್ರಿಗೇಡ್ ಇದರ ಅಧ್ಯಕ್ಷರು, ಸ್ಥಾಪಕ ಅಧ್ಯಕ್ಷರು ಅವಿನಾಶ್ ಸುವರ್ಣ ಅವರು. ಅವಿನಾಶ್ ಸುವರ್ಣ ಅವರೇ, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಇದೀಗ ಮೊದಲನೇದಾಗಿ ನಿನ್ನೆ ನಾವು ಸತ್ಯದ ನಾಮಕರಣ ಎಂದು ಅನ್ನುವಂತಹ ಕಾರ್ಯಕ್ರಮ ಮಾಡಿದ್ವಿ, ತಾವು ಕೂಡ ಸ್ಟುಡಿಯೋದಲ್ಲಿದ್ವಿ. ಇವತ್ತು ಸತ್ಯದ ಮೊದಲ ಹೆಜ್ಜೆ ಅನ್ನುವಂಥದ್ದು ಶಾಸಕ ಉಮನಾಥ್ ಕೋಟ್ಯನವರು ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಕೋಟಿ ಚೆನ್ನೈರ ಹೆಸರನ್ನ ಇಡಬೇಕು ಅನ್ನುವಂಥದ್ದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ. ಫಸ್ಟ್ ರಿಯಾಕ್ಷನ್ ಸರ್, ಏನ್ ಹೇಳ್ತೀರಾ? ನಿಮ್ಮ ಒಂದು ದೊಡ್ಡ ಮಟ್ಟದ ಹೋರಾಟ, ತಮ್ಮ ದೊಡ್ಡ ಮಟ್ಟದ ಬೈಕ್ ರ್ಯಾಲಿ ಎಲ್ಲೋ ಒಂದ್ ಕಡೆ ಸಕ್ಸಸ್ ಆಗಿದೆ, ಯಶಸ್ಸು ಕಂಡಿದೆ ಅನ್ನುವಂತಹ ಒಂದು ನಂಬಿಕೆ, ಏನ್ ಹೇಳ್ತೀರಾ ಅವಿನಾಶ್ ಸುವರ್ಣ? ಇದು ನಿನ್ನೆ ನಾವು ಮಾಡಿರುವಂತಹ ಹೋರಾಟಕ್ಕೆ ಸಂದ ಮೊದಲ ಹಂತದ ಜಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಸ್ ಸರ್, ಮಾತಾಡಿ. ಅದೇ ರೀತಿ ನಮ್ಮ ಬಿಲ್ಲವ ಬ್ರಿಗೇಡ್ ನ ಕೇಂದ್ರೀಯ ಮಂಡಳಿ ಇದರ ವತಿಯಿಂದ ನಮ್ಮ ಆತ್ಮೀಯ ಮಿತ್ರರು ಕೂಡ ಶಾಸಕರಾಗಿರುವಂತಹ ಉಮನಾಥ್ ಕೋಟ್ಯಾನ್ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಿಜವಾಗ್ಲೂ ಸರ್, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಯುವಕರ ಪರವಾಗಿ ತಾವೇನು ಈ ಒಂದು ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದೀರಾ, ಇದಕ್ಕೆ 100% ನಾವೆಲ್ಲ ವ್ಯಾಟ್ಸ್ ಆಫ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಓಕೆ ರೈಟ್ ಸರ್. ಈಗ ಈ ಒಂದು ಹೋರಾಟದಲ್ಲಿ ನಿಜವಾಗ್ಲೂ ಕೂಡ ಈ ಸಂದರ್ಭ ನೋಡಿದಾಗ ಬಿಲ್ಲವ ಬ್ರಿಗೇಡ್ ಅವರ ಪಾತ್ರ ಕೂಡ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ಕಾಣುತ್ತೆ. ಯಾಕಂದ್ರೆ ನಿನ್ನೆ ತಾನೇ ಕರಾವಳಿಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿದ್ರಿ ತಮ್ಮ ಒಂದು ಬೈಕ್ ರ್ಯಾಲಿಯ ಮೂಲಕ. ಇವತ್ತು ಇದಕ್ಕೆ ಶಾಸಕರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ, ಪ್ರೋಗ್ರೆಸ್ ಹೋಗುತ್ತೆ, ಇನ್ನು ಮುಂದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅನ್ನುವಂಥದ್ದು ಉಮನಾಥ್ ಕೋಟ್ಯನವರು ಹೇಳ್ತಾ ಇದ್ದಾರೆ. ಈ ಸಂದರ್ಭ ಕೇಳ್ತಾ ಇರುವಂತಹ ಪ್ರಶ್ನೆ, ತಮ್ಮ ಒಂದು ಪ್ರಥಮ ಹೆಜ್ಜೆ ಸಕ್ಸಸ್ ಆಗಿದೆ, ಯಶಸ್ಸು ಕಂಡಿದೆ, ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇಲ್ಲಿಗೆ ಸೀಮಿತ ಆಗುತ್ತಾ ಇದು, ಅಥವಾ ಇದರ ಬಗ್ಗೆ ಎಚ್ಚರ ಕೊಡುವಂತಹ ಕೆಲಸಗಳು ತಾವುಗಳು ಮಾಡ್ತೀರಾ ಅನ್ನುವಂತಹ ಪ್ರಶ್ನೆ? ಅಲ್ಲ ಸರ್, ಈಗ ನಮ್ಮ ಕರ್ನಾಟಕ ಸರ್ಕಾರ ಇದಕ್ಕೆ ಅನುಮೋದನೆಯನ್ನು ಕೊಟ್ಟು ನಮ್ಮ ಲೋಕಸಭೆಗೆ ಕಳಿಸಿದ್ರೆ ಹೌದು, ನಮ್ಮ ನ್ಯಾಷನಲ್ ಲೀಡರ್ ಅವರ ಗಮನವನ್ನು ಸೆಳೆಯುವಂತ ಪ್ರಯತ್ನ ಟ್ವಿಟರ್ ಮೂಲಕ ನಾವು ಮಾಡ್ಲಿಕ್ಕಿದ್ದೇವೆ. ಈ ಒಂದು ಬೇಡಿಕೆ ಜನರ ಬೇಡಿಕೆ ಅಂತ ಅವರನ್ನು ಗಮನ ಸೆಳೆಯುವಂತ ಒಂದು ಪ್ರಯತ್ನ ಮಾಡ್ಲಿಕ್ಕಿತ್ತು. ಖಾಲಿ ಇಲ್ಲಿಗೆ ನಿಲ್ಲಲ್ಲ, ಇಲ್ಲಿಂದ ಕೇಂದ್ರಕ್ಕೆ ಹೋದ ನಂತರ ಕೂಡ ಅದಕ್ಕೆ ಬೇಕಾಗಿರುವಂತ
ಪೂರಕವಾಗಿರುವಂತ ಯಾವ್ದೆಲ್ಲ ಕೆಲಸಗಳಿದೆ ಅದನ್ನು ಕೂಡ ನಾವು ಮಾಡ್ಲಿಕ್ಕೆ ಓಕೆ ಓಕೆ ಟ್ವಿಟರ್ ಮೂಲಕ ಆಗಿರ್ಬಹುದು ಅಥವಾ ಪೋಸ್ಟ್ ಕಾರ್ಡ್ ಮೂಲಕ ಆಗಿರ್ಬಹುದು ಆತರ ಯೋಚನೆ ಮಾಡ್ತಿದ್ವಿ. ಕೇಂದ್ರದ ನಾಯಕರ ಗಮನ ಕೂಡ ಈ ಒಂದು ಕೆಲಸಕ್ಕೆ ಸೆಳಿಬೇಕು ಅನ್ನೋದು ನಮ್ದೊಂದು ಇಚ್ಛೆ. ಓಕೆ ಓಕೆ ಧನ್ಯವಾದಗಳು. ಹಂತದಲ್ಲಿ ಸರ್ಕಾರ ಪಾಸ್ ಮಾಡಿ ಕೇಂದ್ರಕ್ಕೆ ಕಳಿಸ್ಲಿ, ಆನಂತರ ಕೇಂದ್ರಕ್ಕೆ ತಲುಪಿದ ಮೇಲೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಬೇಕು ಅದನ್ನು ಕೂಡ ನಾವು ಮಾಡ್ಲಿಕ್ಕೆ ಬದ್ಧರಾಗಿದ್ದೇವೆ. ಓಕೆ ಓಕೆ ಅವಿನಾಶ್ ಸುವರ್ಣ ಅವರು ಧನ್ಯವಾದಗಳು ಸರ್. ತಮ್ಮ ಒಂದು ಹೋರಾಟದ ಮೊದಲ ಹೆಜ್ಜೆ ಏನಿದೆ ನಮ್ಮ ಕುಡ್ಲ ಟಿವಿಗೆ ಕೂಡ ಧನ್ಯವಾದಗಳು. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಮಾಡಿದಿರಿ, ತಮಗೂ ಕೂಡ ಅನಂತ ಧನ್ಯವಾದ. ರೈಟ್ ಸರ್, ಬ್ಯೂಟಿಫುಲ್. ಇಲ್ಲ ಏನಿಲ್ಲ, ಇದು ತುಳುವರ ಸ್ವಾಭಿಮಾನದ ಸಂಕೇತ, ಸ್ವಾಭಿಮಾನದ ಪ್ರಶ್ನೆ ಯಾಕಾಗಲ್ಲ ಅನ್ನುವಂತಹ ವಿಚಾರ ಬರುತ್ತೆ. ತಾವುಗಳು ಧ್ವನಿ ಎತ್ತಿದ್ದೀರಾ, ಆ ಧ್ವನಿಗೆ ಶಾಸಕರು ಕೂಡ ಶಕ್ತಿಯನ್ನ ತುಂಬಿದ್ದಾರೆ. ಇದು ತುಳುವರ ಸ್ವಾಭಿಮಾನದ ಸಂಕೇತ, ಅಸ್ಮಿತೆಯ ಪ್ರಶ್ನೆ. ಹಾಗಾಗಿ ಅನಂತ ಧನ್ಯವಾದಗಳು. ಯುವಕರ ವಿಚಾರ ನಿಜವಾಗ್ಲೂ ಕೂಡ ತುಳುವರ ಸ್ವಾಭಿಮಾನದ ಸಂಕೇತ. ತಾವೆಲ್ಲರೂ ಕೂಡ ಧ್ವನಿ ಎತ್ತಿದ್ದೀರಾ, ಧನ್ಯವಾದಗಳು. ಅವಿನಾಶ್ ಸುವರ್ಣ. ಎಸ್, ಇದು ಅವಿನಾಶ್ ಸುವರ್ಣ ಅವರ ಮಾತುಗಳು. ಬಿಲ್ಲವ ಬ್ರಿಗೇಡ್ನ ಸ್ಥಾಪಕ ಅಧ್ಯಕ್ಷರು. ನಿನ್ನೆ ತಾನೆ ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿ ನಡೆದಿತ್ತು ಕರಾವಳಿ ಭಾಗದಲ್ಲಿ. ಆ ಬೈಕ್ ರ್ಯಾಲಿಯನ್ನ ಕೊನೆಯ ಕ್ಷಣದಲ್ಲಿ ಮೊಟಕುಗೊಳಿಸುವಂತಹ, ಸ್ಥಗಿತಗೊಳಿಸುವಂತಹ ಪ್ರಕ್ರಿಯೆಗಳು ಕೂಡ ನಡೆದಿರುವಂತಹ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಎಲ್ಲೋ ಒಂದ್ ಕಡೆ ಇವತ್ತಿನ ಈ ಬೆಳವಣಿಗೆ ಏನಿದೆ, ನಿನ್ನೆಯ ಬೈಕ್ ರ್ಯಾಲಿ ಹೋರಾಟದ ಒಂದು ಕಿಚ್ಚು ಏನಿದೆ, ನಿಜವಾಗ್ಲೂ ಕೂಡ ಯಶಸ್ಸು ಕಂಡಿದೆ ಅನ್ನುವಂಥದ್ದು ಕಾಣ್ತಾ ಇದೆ. ಇನ್ನೊಂದು ಕಡೆ ಜಿಲ್ಲಾ ಕಾಂಗ್ರೆಸ್ ಯುವ ಅಧ್ಯಕ್ಷ ಮಿಥುನ್ ರಾಯ್ ಅವರು ಕೂಡ ದೊಂದಿ ಮೆರವಣಿಗೆಯನ್ನ ಮಾಡಿದ್ರು. ಪಂಜಿನ ಮೆರವಣಿಗೆಯನ್ನ ಮಾಡಿರುವಂಥದ್ದು ಈ ಸಂದರ್ಭಗಳಲ್ಲಿ ನಾವು ನೆನಪಿಸಿಕೊಳ್ಬೇಕಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಆ ರಸ್ತೆಯಲ್ಲಿ ಬೋರ್ಡ್ ಅನ್ನು ಕೂಡ ಹಾಕಿದ್ರು. ಕೋಟಿ ಚೆನ್ನಯ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅನ್ನುವಂತಹ ಒಂದು ಬೋರ್ಡ್ ಅನ್ನು ಕೂಡ ಹಾಕಿದ್ರು. ಸೊ ಹಾಗಾಗಿ ಇದೆಲ್ಲವೂ ಕೂಡ ಈ ಸಂದರ್ಭ ದೊಡ್ಡ ಮಟ್ಟದಲ್ಲಿ ಕೋಟಿ ಚೆನ್ನಯ್ಯರ ಹೆಸರನ್ನ ಇಡಬೇಕು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅನ್ನುವಂಥದ್ದು ತುಳುನಾಡಿನ ತುಳುವರ ಒಕ್ಕೋರಲಿನ ಕೂಗು ಇದಾಗಿದೆ. ಎಸ್, ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸಾಮಾಜಿಕ ಕಾರ್ಯಕರ್ತರು MG ಹೆಗ್ಡೆ ಅವರಿದ್ದಾರೆ. MG ಹೆಗ್ಡೆ ಅವರೇ, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನಿನ್ನೆ ನಾವೆಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿದ್ವಿ, ಸತ್ಯದ ನಾಮಕರಣ ಎಂದು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ವಿ. ಇದೀಗ ಸತ್ಯದ ಮೊದಲ ಹೆಜ್ಜೆ ಇದೆ ಅನ್ನುವಂಥದ್ದು, ಸತ್ಯದ ಮೊದಲ ಹೆಜ್ಜೆ ಇಟ್ಟಾಗಿದೆ. ಶಾಸಕ ಉಮ್ಮನಾಥ್ ಕೋಟ್ಯಾನವರು ವಿಧಾನಸಭೆಯಲ್ಲಿ ಇವತ್ತು ಪ್ರಸ್ತಾಪವನ್ನ ಮಾಡಿದ್ದಾರೆ. ಕೋಟಿ ಚೆನ್ನಯ್ಯರ ಹೆಸರನ್ನ ಇಡಬೇಕು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅನ್ನುವಂಥದ್ದು. ಏನ್ ಹೇಳ್ತೀರಾ MG ಹೆಗ್ಡೆ ಅವರೇ? ಅದೇ ಈಗ ನೋಡಿ, ಇದರಲ್ಲಿ ದೊಡ್ಡ ಸಂಗತಿ ಏನಿಲ್ಲ. ಈಗ ರಾಜ್ಯ ಸರ್ಕಾರ ಈ ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಕಳಿಸುವುದು ಮಾತ್ರ. ಅದಕ್ಕೆ ಪೂರಕವಾಗಿ ಗ್ರಾಮ ಪಂಚಾಯತ್ ಇರಬೇಕು, ಜಿಲ್ಲಾ ಪಂಚಾಯತ್ ಇರಬೇಕು, ಅದಾಗಿದೆ. ಈಗ ಇವರು ಮಾಡ್ಬೇಕಾದ್ದು ಏನಪ್ಪಾ ಅಂದ್ರೆ ಅಲ್ಲಿಗೆ ಕಳಿಸುದು. ಅಲ್ಲಿಗೆ ಕಳಿಸ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಇವರ ವಿಫಲತೆ ಆಗ್ತದೆ. ಬೇರೆ ಎಂತ ಇಲ್ಲ ಇದ್ರಲ್ಲಿ. ಆಯ್ತು, ಅಲ್ಲಿ ಹೋದ ಮೇಲೆ ನಮ್ಮ MP ಅವರು ಅದನ್ನು ಬೆನ್ನಿಡಿಬೇಕು. ಸರಳವಾಗಿದೆ ಕೆಲಸ. ಈಗ MP ಅವರು ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಮತ್ತು ಈಗ ಸುನೀಲ್ ಕುಮಾರ್ ಕಾರ್ಕಳ ಮತ್ತೆ ಉಮಾನಾಥ ಕೊಟ್ಯಾನು ಇಬ್ರು ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಬಹುಶಃ ಎಲ್ಲ ಶಾಸಕ ಯಾರು ಅದ್ರಲ್ಲಿ ವಿರೋಧ ಮಾಡ್ಲಿಕ್ಕೆ ಇಲ್ಲ. ಹಾಗಿರುವಾಗ ಅದ್ರಲ್ಲಿ ಯಾಕೆ ಇಷ್ಟೆಲ್ಲ ಗೊಂದಲ ಮಾಡ್ತಾರೆ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಇನ್ನು ಈ ರೀತಿ ಹೆಸರುಗಳನ್ನ ಇಡುವ ಪರಂಪರೆಯೇ ಇರ್ಲಿಲ್ಲ ಅಂತ ಆದ್ರೆ ಓಕೆ. ಎಲ್ಲ ಕಡೆ ಬೇರೆ 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 ಹೆಸರು ಇಡ್ತಾ ಇದ್ದಾರೆ ಅಲ್ವಾ? ಮತ್ತೆ ಬೇರೆ ಹೆಸರು ಪ್ರಸ್ತಾವನೆ ಆಗ್ತಾ ಉಂಟೆ ಹೊರತು ಕೋಟಿ ಚೆನ್ನಯ್ಯರ ಹೆಸರು ಇಡಬಾರ್ದು ಅಂತ ಪ್ರತಿಭಟನೆ ಅಥವಾ ಪತ್ರಗಳು ಹೋಗಿದೆ ಇಲ್ಲ ಅಲ್ಲ? ಇಲ್ಲ. ಉಮಾನಾಥ ಕೋಟ್ಯಾನ್ನ ಕರೆಕ್ಟ್ ಮಾಡಿದ್ದಾರೆ. ಅದು ಶಾಸನಬದ್ಧವಾಗಿ ಅವರ ಅಧಿಕಾರವನ್ನು ಉಪಯೋಗಿಸಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಉಭಯ ಜಿಲ್ಲೆ 15 ಶಾಸಕರು ಅದನ್ನ ಮಾತಾಡ್ಬೇಕು. ಮಾತಾಡಿ ಪ್ರಸ್ತಾವನೆಯನ್ನು ಕಳಿಸ್ಲಿಕ್ಕೆ ಎಂತ ಆಗ್ಲಿಕ್ಕೆ ಉಂಟು ಅಲ್ವಾ? ಈಗ MG ಹೆಗ್ಡೆ ಅವರೇ, ತಾವು ಹೇಳಿದಾಗ ಪ್ರೊಸೀಜರ್ ವೆರಿ ಸಿಂಪಲ್ ಅನ್ನೋದು ಕಾಣುತ್ತೆ. ಅಂದ್ರೆ ಈಗ MLA ಆಗಿ ಶಾಸಕರಾಗಿ ಉಮ್ಮನಾಥ್ ಕೋಟ್ಯಾನವರು ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ಇನ್ನು ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇನ್ನು ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಇದರ ಬೆನ್ನ ಹತ್ತಬೇಕು ಅನ್ನೋದು ತಾವು ಹೇಳ್ತಾ ಇದ್ದೀರಾ, ಹೌದಾ? ಅದು ಕೇಂದ್ರಕ್ಕೆ ಹೋದ್ಮೇಲೆ ಅವ್ರ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಓಕೆ. ಅವರು ಮತ್ತೆ ನಮ್ಮ ಉಡುಪಿ ಸಂಸದರು ಇದಾರಲ್ಲ, ಹೆಸರು ಮರ್ತೋಯ್ತು, ಶೋಭಾ ಕರಂದ್ಲಾಜೆ ಅವರು.
ಅವ್ರ ಹೆಸರು ನೆನಪಿ ಬರುದಿಲ್ಲ ನಂಗೆ. ಓಕೆ ಓಕೆ, ಇಬ್ರು ಸಂಸದರು ಇದೀಗ ಇನ್ನು ದೊಡ್ಡ ಮಟ್ಟದಲ್ಲಿ ಅವರ ಒಂದು ಇಚ್ಛಾಶಕ್ತಿಯನ್ನ ತೋರ್ಪಡಿಸಬೇಕಾಗುತ್ತೆ ಅನ್ನೋದು ತಾವು ಹೇಳ್ತಾ ಇದ್ದೀರಾ. ಹೌದು. ಹಾಗಾದ್ರೆ ಶಾಸಕರಾಗಿ ಉಮನಾಥ್ ಕೋಟ್ಯಾನವರು ಅವರ ಕೆಲಸವನ್ನ ನಿಭಾಯಿಸಿದ್ದಾರೆ. ಉಳಿದ ಶಾಸಕರು ಅದಕ್ಕೆ ಧ್ವನಿ ಸೇರಿಸಬೇಕೀಗ. ಸೇರಿಸಬೇಕು. ಎಸ್, ಸೇರಿಸಿದ್ದಾರೆ ಅನ್ನೋದು ಉಮನಾಥ್ ಕೋಟ್ಯಾನವರು ಕೂಡ ಹೇಳ್ತಾ ಇದ್ದಾರೆ. ನನ್ನ ಜೊತೆ ಉಳಿದ ಶಾಸಕರು ಕೂಡ ಶಕ್ತಿಯನ್ನು ತುಂಬಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ರು. ಈಗ ನಾನು ಮಾತಾಡಿದ್ದೆ, ಅದಕ್ಕೊಂದು ಪೇಪರ್ ಸ್ಟೇಟ್ಮೆಂಟ್ ಬೇಕಿದ್ರೆ ಕೊಟ್ಟು ಯಾಕೆ ಸುಮ್ಮನೆ ಗೊಂದಲ ಕಳಿಸುದು, ಸೆಂಟ್ರಲ್ ಗವರ್ಮೆಂಟ್ ಹೋಗ್ತದೆ. ಕರೆಕ್ಟ್. ಆದ್ರೆ ಅದಾನಿ ಒಟ್ಟಿಗೆ ಏನಾದ್ರು ಬೇರೆ ಒಪ್ಪಂದ ಆಗಿದ್ದಿದ್ರೆ ನಂಗೆ ಗೊತ್ತಿಲ್ಲ ಏನಾಗುತ್ತೆ ಅನ್ನುವಂಥದ್ದಲ್ವಾ. ಹೌದು, ರೈಟ್. ಇನ್ನು ಈಗ ನಳಿನ್ ಕುಮಾರ್ ಕಟೀಲ್ ಅವರ ಕೈಯಲ್ಲಿ ಇದೆ ಅನ್ನೋದು ತಾವು ಹೇಳ್ತಾ ಇದ್ದೀರಾ. ಇಲ್ಲ, ಈಗ ಸದ್ಯಕ್ಕೆ ಇನ್ನು ರಾಜ್ಯ ಸರ್ಕಾರ ಯಡಿಯೂರಪ್ಪನವರ ಕೈಯಲ್ಲೇ ಉಂಟು. ಹೌದು. ಪ್ರಸ್ತಾವನೆ ಆಗುವ ತನಕ ರಾಜ್ಯ ಸರ್ಕಾರ MLA ಗಳು ಅಫ್ಕೋರ್ಸ್ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರು ಅವರು ಪ್ರಸ್ತಾವನೆಯನ್ನು ಕ್ಯಾಬಿನೆಟ್ ಗೆ ಇಡಬೇಕು. ಅಲ್ಲಿ ಅದು ಓಕೆ ಅಂತ ಆಗ್ಬೇಕು. ಅಲ್ಲಿವರೆಗೆ ರಾಜ್ಯ ಸರ್ಕಾರದ ಜವಾಬ್ದಾರಿ. ರೈಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. MG ಹೆಗ್ಡೆ ಅವರು ಸಾಮಾಜಿಕ ಕಾರ್ಯಕರ್ತರು. ಯಾವ ರೀತಿ ಇದೆ ಇನ್ನು ಮುಂದಿನ ಪ್ರಕ್ರಿಯೆಗಳು, ಯಾವ ರೀತಿ ನಡಿಬೇಕು, ಯಾವ ರೀತಿ ನಡೆಯುತ್ತೆ, ಅಂಡ್ ಹೇಗೆ ತುಳುವರ ಸ್ವಾಭಿಮಾನದ ಸಂಕೇತ ಕೋಟಿ ಜನರ ಹೆಸರು ಬರಬೇಕು ಅನ್ನುವಂತಹ ವಿಚಾರವನ್ನ ತುಂಬಾ ಅದ್ಭುತವಾಗಿ, ವೆರಿ ಸಿಂಪಲ್ ಆಗಿ ಹೇಳಿದ್ರು MG ಹೆಗ್ಡೆ ಅವರು, ಸಾಮಾಜಿಕ ಕಾರ್ಯಕರ್ತರು. ನಿನ್ನೆಯೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ಅವರ ಮಾತು ಕೂಡ ಹೌದು. ಇನ್ನಿತರ ನಮ್ಮ ದೇಶದಲ್ಲಿ ನೋಡಿದಾಗ ಅನೇಕ ಏರ್ಪೋರ್ಟ್ಗಳಿಗೆ ಬೇರೆ ಬೇರೆ ಪ್ರಾದೇಶಿಕವಾಗಿರುವಂತಹ ಹೆಸರನ್ನ ಇಡಲಾಗಿದೆ. ಆ ಭಾಗದ ಸ್ಥಳೀಯ ನಾಯಕರನ್ನ, ಆ ಭಾಗದ ಒಂದು ದೊಡ್ಡ ಮಟ್ಟದ ಶಕ್ತಿಗಳ ಹೆಸರನ್ನು ಕೂಡ ಇಡಲಾಗಿದೆ. ಶಿವಾಜಿ ಏರ್ಪೋರ್ಟ್ ಆಗಿರ್ಬೋದು, ಈ ರೀತಿ ವಿಚಾರಗಳನ್ನ ಅವರು ನಿನ್ನೆ ಪ್ರಸ್ತಾಪ ಮಾಡಿದ್ರು. ಹಾಗಿದ್ದಾಗ ಯಾಕೆ ಅನ್ನುವಂತಹ ಪ್ರಶ್ನೆ, ಯಾಕೆ ತುಳುನಾಡಿನ ಏರ್ಪೋರ್ಟ್ಗೆ, ಯಾಕೆ ಮಂಗಳೂರಿನ ಏರ್ಪೋರ್ಟ್ಗೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತುಳುನಾಡಿನ ವೀರಪುರುಷರ ಹೆಸರನ್ನ ಇಡಕ್ಕಾಗಲ್ಲ ಅನ್ನುವಂತಹ ಪ್ರಶ್ನೆ ಅವರು ಕೂಡ ಕೇಳ್ತಾ ಇರುವಂತಹ ವಿಚಾರ. ನಿಜವಾಗ್ಲೂ ಕೂಡ ತುಳುನಾಡಿನ ಸ್ವಾಭಿಮಾನದ ಸಂಕೇತವು ಕೂಡ ಹೌದು. ಹಾಗಾಗಿ ವೆರಿ ಸಿಂಪಲ್ ಇನ್ನು ಪ್ರೊಸೀಜರ್ ಅನ್ನೋ ಮಾತನ್ನ ಹೇಳಿದ್ದಾರೆ. ಶಾಸಕರಾಗಿ ಉಮನಾಥ್ ಕೋಟ್ಯಾನವರು ಅವರ ಹಕ್ಕನ್ನ, ಅವರ ವಿಚಾರವನ್ನ, ಅವರ ಕರ್ತವ್ಯವನ್ನ, ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಇನ್ನು ಮುಂದಕ್ಕೆ ಸಂಸದರ ಒಂದು ಇಚ್ಛಾಶಕ್ತಿ ಬೇಕು, ಸಂಸದರು ಕರ್ತವ್ಯವನ್ನ, ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅನ್ನುವಂತಹ ವಿಚಾರವನ್ನ MG ಹೆಗ್ಡೆ ಅವರು ಹೇಳ್ತಾ ಇದ್ದಾರೆ. ಎಸ್, ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಿಥುನ್ ರೈ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ. ಮಿಥುನ್ ರೈ ಅವರೇ, ನಮಸ್ತೆ ಸರ್. ನಮಸ್ತೆ. ಸದ್ಯ ಬಹು ವರ್ಷಗಳ ಹೋರಾಟ, ಬೇಡಿಕೆ, ಕೋರಿಕೆ ಎಲ್ಲವೂ ಕೂಡ ಹೌದು. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಕಡೆಯಿಂದ ತಮ್ಮ ನೇತೃತ್ವದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ನಡೆದಿತ್ತು. ದೊಂದಿ ಮೆರವಣಿಗೆ, ಅದೇ ರೀತಿ ಪಂಜಿನ ಮೆರವಣಿಗೆ, ಇನ್ನೊಂದು ಕಡೆ ತಾವು ಫ್ಲೆಕ್ಸ್ ಅನ್ನು ಕೂಡ ಹಾಕಿದ್ರಿ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯರ ಹೆಸರನ್ನ ಇಡಬೇಕು, ಇದು ತುಳುನಾಡಿನ ಸ್ವಾಭಿಮಾನದ ಸಂಕೇತ ಅನ್ನುವಂಥದ್ದು ಇದೀಗ ಸತ್ಯದ ಮೊದಲ ಹೆಜ್ಜೆ ಇಟ್ಟಂತಾಗಿದೆ ಅನ್ನುವಂಥದ್ದು ಇವತ್ತು ವಿಧಾನಸಭೆಯಲ್ಲಿ ಶಾಸಕ ಉಮನಾಥ್ ಕೋಟ್ಯಾನವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಏನ್ ಹೇಳ್ತೀರಾ ಮಿಥುನ್ ರೈ ಅವರೇ, ಫಸ್ಟ್ ರಿಯಾಕ್ಷನ್? ತಡವಾಗಿ ಆದರೂ ಉಮನಾಥ್ ಕೋಟ್ಯಾನವರು ಪ್ರಸ್ತಾವನೆ ಮಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಇದು ಜನರ ಹೋರಾಟದಿಂದ ಇವತ್ತು ರಾಜಕಾರಣಿಗಳಿಗೆ, ವಿಧಾನಸಭೆಯ ಶಾಸಕರುಗಳಿಗೆ ಇವತ್ತು ಎಚ್ಚೆತ್ತುಕೊಳ್ಳುವಂತಹ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಬಹುಶಃ ನಾವು ಬಿಸಿ ಮುಟ್ಟುವಂತ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ನಾವಂತೂ ಈ ಹೋರಾಟವನ್ನು ನಡುವ ಸಾಧೆಯಲ್ಲಿ ಬಿಡುವಂತ ವಿಚಾರವೇ ಇಲ್ಲ. ನಾವು ಮುಂಬರುವ ದಿವಸಗಳಲ್ಲಿ ಕೇಂದ್ರ ಸಚಿವರನ್ನು ಭೇಟಿ ಆಗುವಂತ ಕೆಲಸ ಕಾರ್ಯವನ್ನು ಕೂಡ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಅದಾದ್ಮೇಲೆ ಸತ್ಯಾಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಗ್ರಾಮ ಪಂಚಾಯತ್ ಚುನಾವಣೆ ಆದ ನಂತರ ನಾವು 2 ಕಾರ್ಯಕ್ರಮಕ್ಕೆ ಕೂಡ ನಾವು ಚಾಲನೆಯನ್ನು ಕೊಡ್ತೀವಿ. ಸರ್, ಈಗ ತಮಗೂ ಕೂಡ ಅಭಿನಂದನೆಗಳನ್ನ ಮೊದಲನೇದಾಗಿ ನಾನು ಹೇಳಲೇಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಹೋರಾಟದಲ್ಲಿ ತಮ್ಮ ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ದೊಂದಿ ಮೆರವಣಿಗೆ ನಡೆಸಿದ್ರಿ, ಪಂಜಿನ ಮೆರವಣಿಗೆ ಆಗಿತ್ತು, ಅದೇ ರೀತಿ ಇನ್ನೊಂದ್ ಕಡೆ ಕೋಟಿ ಚೆನ್ನಯ್ಯ ಅನ್ನುವಂತಹ ದೊಡ್ಡ ಮಟ್ಟದ ಬೋರ್ಡ್ ಅನ್ನು ಕೂಡ ಆ ಭಾಗದಲ್ಲಿ ತಾವು ಹಾಕಿದ್ರಿ, ರಸ್ತೆಯ ಭಾಗದಲ್ಲಿ ತಾವು ಹಾಕಿದ್ರಿ ಅಂತ ಬಂದಾಗ ಈ ಹೋರಾಟದ ಕಿಚ್ಚನ್ನು ತಾವು ಕೂಡ ಪ್ರಾರಂಭಿಸಿದ್ರಿ ಕರಾವಳಿ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ. ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಬರುತ್ತೆ ಮಿಥುನ್ ರೈ ಅವರೇ. ಯಾಕಂದ್ರೆ ಇದು ಇಲ್ಲಿಗೆ ಸೀಮಿತ ಆಗುತ್ತಾ ಅಥವಾ ಇನ್ನು ಮುಂದಕ್ಕೆ ಇಂತಹ ಹೋರಾಟಗಳು ಅಥವಾ ಇಂತಹ ಎಚ್ಚರಿಕೆ ಕೊಡುವಂತಹ ವಿಚಾರಗಳು ನಡೆಯುತ್ತಾ ತಮ್ಮ ಕಡೆಯಿಂದ? 100% ಒಂದೇದಾಗಿ ನಾನು ಮಗದೊಮ್ಮೆ ತಮ್ಮ ಮಾಧ್ಯಮದ ಮುಖಾಂತರ ಅಲ್ಲಿ ಏನು ಅದಾನಿ ಏರ್ಪೋರ್ಟ್ ಅಂತ ಬೋರ್ಡ್ ಅನ್ನು ಹಾಕಿದಾರ, ಆ ಅದಾನಿ ಏರ್ಪೋರ್ಟಿನ ಹೆಸರನ್ನು ತೆಗೆಯುವಂತ ಕೆಲಸ ಕಾರ್ಯವನ್ನು ಏರ್ಪೋರ್ಟ್ ಅಧಿಕಾರಿಗಳು ಮಾಡ್ಬೇಕು. ಯಾಕೆಂದ್ರೆ ಅದಾನಿ ಏರ್ಪೋರ್ಟ್ ಅನ್ನು ಅದಾನಿ ಅವರಿಗೆ ಕೊಟ್ಟದ್ದು ಗುತ್ತಿಗೆಗೆ ಮಾತ್ರ. 50 ವರ್ಷ ಲೀಸ್ಗೆ ಬಿಲ್ಡ್, ಆಪರೇಟ್, ಓನ್ ಅಂಡ್ ಟ್ರಾನ್ಸ್ಫರ್ ಸಿಸ್ಟಮ್ ಅಲ್ಲಿ ಕೊಟ್ಟಿದ್ದಾರೆ. ಯಾವ ಹಕ್ಕಿನಲ್ಲಿ ಅವರು ಅದಾನಿ ಏರ್ಪೋರ್ಟ್ಸ್ ಅಂತ ಹಾಕ್ತಾರೆ? ಅವರು ಹಾಕ್ಬೇಕಿದ್ದದ್ದು ಮೇಂಟೈನ್ಡ್ ಬೈ ಅದಾನಿ ಏರ್ಪೋರ್ಟ್ ಅಂತ ಹೊರತು ಇದು ಅದಾನಿ ಗ್ರೂಪ್ಸಿನ ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಂಬ ಹೆಸರು ನಾಮಕರಣ ಆಗ್ಬಾರ್ದು.
ನಮ್ದಿರುವುದು ಒಂದೇ ಸಿಂಗಲ್ ಪಾಯಿಂಟ್ ಎಜೆಂಡಾ. ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂತಹ ಪ್ರಯಾಣಿಕರಿಗೆ ಕೋಟಿ ಚೆನ್ನೈ ಅವರ ವಿಚಾರದಲ್ಲಿ, ಕೋಟಿ ಚೆನ್ನೈ ಅವರ ಮಹತ್ವ ಏನು, ಕೋಟಿ ಚೆನ್ನೈ ಯುಗ ಪುರುಷರು ಪವಾಡ ಪುರುಷರಾದಂತಹ ಕೋಟಿ ಚೆನ್ನೈ ಅವರ ಇತಿಹಾಸ ಜನರಿಗೆ ಎಲ್ಲರಿಗೆ ಗೊತ್ತಾಗ್ಬೇಕೆಂಬುದು ನಮ್ಮ ಪ್ರಾಮಾಣಿಕವಾದಂತ ಪ್ರಯತ್ನ. ಆ ಪ್ರಯತ್ನದಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಿಂಜರಿಯುವಂತ ವಿಚಾರವೇ ಇಲ್ಲ. ಮುಂಬರುವ ದಿವಸಗಳಲ್ಲಿ ಇವತ್ತೇನು ಉಮನಾಥ್ ಕೋಟ್ಯಾನವರು ಪ್ರಸ್ತಾವನೆ ಮಾಡಿದ್ದಾರೆ, ಬಹುಶಃ ಇನ್ನೂ ಅದು ದಾಖಲೆ ಆಗಿ ಇನ್ನೂ ಅದು ಲಿಖಿತವಾಗಿ ಯಾವಾಗ ಅದು ಕೇಂದ್ರ ಸರ್ಕಾರಕ್ಕೆ ಹೋಗಿ ಅದು ಯಾವಾಗ ನಾಮಕರಣಕ್ಕೆ ಆದೇಶ ಆಗ್ತದ ಅಷ್ಟರವರೆಗೆ ನಾವಂತೂ ಹೋರಾಟವನ್ನು ಮಾಡ್ತೀವಿ. ಅದು ಖಂಡಿತ. ಎಸ್ ಸರ್ ಬ್ಯೂಟಿಫುಲ್. ಓಕೆ ರೈಟ್ ಸರ್, ಥ್ಯಾಂಕ್ ಯು ಮಿಥುನ್ ರೈ ಅವರೇ. ಈ ಒಂದು ಹೋರಾಟದಲ್ಲಿ ತಮ್ಮ ಪಾಲು ಕೂಡ ಇದೆ, ತಮ್ಮ ಇಚ್ಛಾಶಕ್ತಿ ದೊಡ್ಡ ಮಟ್ಟದಲ್ಲಿ ಇದೆ. ಥ್ಯಾಂಕ್ ಯು ಸೋ ಮಚ್ ಮಿಥುನ್ ರೈ ಅವರು. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಅವರ ಮಾತುಗಳು. ಒಟ್ನಲ್ಲಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವೀರ ಪುರುಷರ ಹೆಸರಿಡಲು ತುಳುವರ ಆಗ್ರಹ ಜೋರಾಗಿ ಕೇಳಿ ಬರ್ತಾ ಇದೆ. ವಿಧಾನಸಭೆಯಲ್ಲಿ ಇವತ್ತು ತುಳುನಾಡಿನ ಶಾಸಕ ಉಮನಾಥ್ ಕೋಟ್ಯಾನ್ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಇದು ತುಳುವರ ಸ್ವಾಭಿಮಾನದ, ತುಳುವರ ಅಸ್ಮಿತೆಯ ಸಂಕೇತವಾಗುತ್ತೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈಯರ ಹೆಸರನ್ನ ಇಡಬೇಕು ಅನ್ನುವಂಥದ್ದು ಅವಳಿ ವೀರ ಪುರುಷರು, ಕಾರಣಿಕ ಶಕ್ತಿಗಳು, ನಮ್ಮ ತುಳುನಾಡಿನ ಸತ್ಯ ಧರ್ಮ ನ್ಯಾಯ ನೀತಿಯ ಒಂದು ವಿಚಾರ ಏನಿದೆ ಇದನ್ನ ವಿಶ್ವದಾದ್ಯಂತ ಪಸರಿಸಿದವರು. ಕೋಟಿ ಚೆನ್ನಯ್ಯ ಅನ್ನುವಂತಹ ಅವಳಿ ವೀರ ಪುರುಷ ಕಾರಣಿಕ ಶಕ್ತಿಗಳ ಹೆಸರನ್ನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅನ್ನುವಂಥದ್ದು. ಹೀಗಾಗಿ ಸತ್ಯದ ನಾಮಕರಣ ಎಂದು ಅನ್ನುವಂತಹ ವಿಚಾರವನ್ನ ಅನೇಕ ಜನರು ಕೇಳ್ತಾ ಇದ್ದಾರೆ. ಕೋಟಿ ಚೆನ್ನಯ್ಯರನ್ನ ನಮ್ಮ ತುಳುನಾಡಿನಲ್ಲಿ ಎಲ್ಲರೂ ಕೂಡ ಕರೆಯುವಂಥದ್ದು ಸತ್ಯುಲು ಅನ್ನುವಂಥದ್ದು, ತುಳುನಾಡಿನ ಸತ್ಯುಲು ಕೋಟಿ ಚೆನ್ನಯ್ಯರು ಅನ್ನುವಂಥದ್ದು. ಸೊ ಹಾಗಾಗಿ ಸತ್ಯದ ನಾಮಕರಣ ಎಂದು ಅನ್ನುವಂತಹ ಪ್ರಶ್ನೆಯನ್ನ ತುಳುನಾಡಿನ ಜನರು ಕೇಳ್ತಾ ಇದ್ದಾರೆ. ಸತ್ಯದ ಮೊದಲ ಹೆಜ್ಜೆಯನ್ನ ಇವತ್ತು ಶಾಸಕ ಉಮನಾಥ್ ಕೋಟ್ಯಾನ್ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ತುಳುವರಿಗೆ ಹೆಮ್ಮೆ ತರುವಂತಹ ವಿಚಾರ. ಯಾಕಂದ್ರೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಇದೆ ಅನ್ನುವಂಥ ಅನೇಕ ಜನರು ಹೇಳ್ತಾ ಇದ್ದಾರೆ. ಆದ್ರೆ ಜನಪ್ರತಿನಿಧಿಯೊಬ್ಬರು ವಿಧಾನಸಭೆಯಲ್ಲಿ ಈ ಬಗ್ಗೆ ವಿಚಾರವನ್ನ ಎತ್ತಿದ್ದಾರೆ ಅಂತ ಬಂದಾಗ ಜನಪ್ರತಿನಿಧಿಗಳಲ್ಲಿ ಇಚ್ಛಾಶಕ್ತಿ ಕೊರತೆ ಇಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿ ಗೊತ್ತಾಗುವಂತಹ ವಿಚಾರ. ಹಾಗಾದ್ರೆ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈಗಾಗಲೇ ಈ ರಾಜ್ಯ ಸರ್ಕಾರದಲ್ಲಿ ಹೇಳಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈಯರ ಹೆಸರು ಆಗಬೇಕು ಅನ್ನುವಂತಹ ಹೆಸರನ್ನ ಇಡಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅನಂತ ಧನ್ಯವಾದಗಳು. ಒನ್ಸ್ ಅಗೇನ್ ಧನ್ಯವಾದಗಳು ಶಾಸಕ ಉಮನಾಥ್ ಕೋಟ್ಯಾನ್ ಅವರಿಗೆ, ತುಳುನಾಡು ಜನತೆಯ ಪರವಾಗಿ ಅಂತ ಹೇಳ್ತಾ ಅದೇ ರೀತಿ ಏನಾಗುತ್ತೆ ತುಳುವರ ಸ್ವಾಭಿಮಾನದ ಸಂಕೇತ, ಯಾವ ರೀತಿ ನಮಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು